Nama TV presents Dance Mummy Dance. Dance, mommy 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 dance. ಓಕೆ, ನಮ್ಮ ಟಿವಿ ನೋಡ್ತಾ ಇರುವಂತಹ ಎಲ್ಲ ಪ್ರೀತಿಯ ಆತ್ಮೀಯ ವೀಕ್ಷಕರಿಗೆ ನಿಮ್ಮ ಪ್ರೀತಿಯ ಕಾರ್ಯಕ್ರಮ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಸೀಸನ್ 5 ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರುವಂತಹ ಸ್ವಾಗತ. ನಾನು ನಿಮ್ಮ ರೂಪೇಶ್ ಶೆಟ್ಟಿ ಆ್ಯಂಡ್ ಇವರು, ನೀವು ಹೇಳ್ರಿ ನಿಮ್ಮ ಹೆಸರು ಎಂತ ಒಂದು ವರ್ಷದಲ್ಲಿ ಗುರುತಾ ಮರ್ತು ಹೋಯ್ತಾ? ಸೌಜನ್ಯ ಹೆಗ್ಡೆ. ಓಕೆ, ರೈಟ್. ನಮ್ಮ ಟಿವಿಯ ಎಲ್ಲ ವೀಕ್ಷಕರಿಗೆ ಮತ್ತೊಮ್ಮೆ ಆತ್ಮೀಯವಾದಂತ ಸ್ವಾಗತ. ಅದೇ ನಾನು ಹೇಳಿದ್ದು. ಬ್ಯಾಕ್ ಟು ದ ಟಾಪಿಕ್. ಅಲ್ಲ, ಬ್ಯಾಕ್ ಟು ದ ಟಾಪಿಕ್. ಒಂದು ವರ್ಷದಲ್ಲಿ ನೀವು ಏನ್ ಮಾಡಿದ್ರಿ ಅಂತ. ಎಲ್ಲರೂ ಕೊರೋನಾ ಅಂತ ಮನೇಲಿದ್ರು, ನೀವು ಮನೇಲಿ ಕುತ್ಕೊಂಡು ಚಂದ ಆಗಿದ್ ಮಾತ್ರ ಏನಾದ್ರು ಕೆಲಸ ಮಾಡಿದ್ರ? ಅಲ್ಲ ಚಂದ ಆಗಿದ್ದು ಅಂದ್ರೆ ಏನು, ಇಲ್ಲೆಲ್ಲ ಕ್ರೀಮ್ ಹಚ್ಕೊಂಡು ನಿಮ್ಮ ಥರ ಹುಡುಗಿ ಥರ ನಾವು ಮಾಡಲ್ಲ. ಬಟ್ ನಾವು ಕೆಲವು ಒಳ್ಳೊಳ್ಳೆ ಕೆಲಸ ಮಾಡಿದ್ವಿ. ನಮಗೆ ಆವಾಗ ಗೊತ್ತಾಗಿದ್ದು. ಸೊ ನಮ್ಮ ರೂಟ್ ಏನು ಅಂದರೆ ಅದು ಸ್ವಲ್ಪ ಗಿಡ ಅದು ಇದೆಲ್ಲ ಮಾಡಬೇಕು ಅಂತ. ಸೊ ಟೆರೇಸಲ್ಲಿ ಪ್ಲಾಂಟೇಶನ್ ಮಾಡಿದೆ. ನೀವು ಹೇಳಿದ್ರೆ ನಮ್ಮಲ್ಲ 3 ಸಲ ಬೆಂಡೆಕಾಯಿ ಪದಾರ್ಥ ಮಾಡಿದ್ದೀನಿ ನನ್ನ ವೆಜಿಟೇಬಲ್ ಗಾರ್ಡನ್ನಿಂದ. ಇವಾಗ ನೀವು ಹೇಳಿ, ನೀವೇನು ಮಾಡಿದ್ರಿ? ಮೇಕಪ್ ಎಲ್ಲ ಮಾಡೋದು ಬಿಟ್ಟು, ಮೇಕಪ್ ಆಮೇಲೆ ವಿಡಿಯೋಸು ಅದೆಲ್ಲ ಬಿಟ್ಟು ಸ್ವಲ್ಪ ಸಮಾಜಕ್ಕೆ ಸಂದೇಶ ಕೊಡೋ ಅಂತ ಏನು ಕೆಲಸ ಮಾಡಿದ್ರಿ? ನಾನು ನಿಮ್ಮ ಹತ್ರ ಈ ಪ್ರಶ್ನೆ ಕೇಳ್ತೀನಿ ಅಂತ ಒಂದು 2 ನಿಮಿಷ ಮುಂದೆ ಹೇಳಿದ್ದಕ್ಕಾಗಿ ನೀವು ಪ್ರಿಪೇರ್ ಆದ್ರಿ. ನೀವು ಅದನ್ನೇ ನಾನು ಕೇಳ್ತೀನಿ ಅಂತ ಗೊತ್ತೇ ಇರಲಿಲ್ಲ. ಇಲ್ಲ ನಾನು ಏನಾದರೂ ಒಂದು ಸೆಂಟಿಮೆಂಟಲ್ ಒಂದು ಸ್ಟೋರಿ ಮಾಡ್ಕೊಳ್ತಿದ್ನ ಏನು? ಬೇಡ ಬಿಡಿ, ಅಷ್ಟೊಂದು ಪೇಷನ್ಸ್ ಇಲ್ಲ ನಮ್ಮ ಆಡಿಯನ್ಸ್ಗೆ ಕಣ್ಣೀರೆಲ್ಲ ಹಾಕೊಂಡು ಟಿವಿ ನೋಡೋ ಅಂಥದ್ದು. ಬಟ್ ಒಂದಂತೂ ಖಂಡಿತ, ಈ 2020 ಮನೆಗೆ ಇಟ್ಕೊಂಡು ಫ್ಯಾಮಿಲಿ ಬಾಂಡಿಂಗ್ ಮಾತ್ರ ಸಖತ್ತಾಗಿ ಸ್ಟ್ರಾಂಗ್ ಆಯ್ತು. ಯಾವಾಗಲೂ ನಾವು ಕ್ವಾಲಿಟಿ ಫ್ಯಾಮಿಲಿ ಟೈಮ್ ಅದು ಇದು ಹೇಳ್ತೀವಿ. ನಿಮಗೆ ಫ್ಯಾಮಿಲಿ ಜೊತೆನೇ ನಿಮಗೆ ಆದರೆ ಮದುವೆ ಆಗಿದೆ, ಮಕ್ಕಳಿದ್ದಾರೆ, ನಮಗೆ ಯಾರಿದ್ದಾರೆ? ಎನಿವೇಸ್, ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಮಮ್ಮಿ ಬಗ್ಗೆ ಮಾತಾಡಿದ್ರೆ ಓಕೆ, ಡ್ಯಾಡಿ ಆಗದೇ ಇರೋರ ಬಗ್ಗೆ ಮಾತಾಡಿದ್ರೆ ಅದರಲ್ಲಿ ಏನು ಯೂಸ್ ಇಲ್ಲ. ಸ್ಟ್ರೇಟ್ ಆಗಿ ನಮ್ಮ ಜಡ್ಜಸ್ ಬಗ್ಗೆ ಮಾತಾಡುವಂಥ ಸಮಯ. ಎಸ್, ಅವರ ತ್ರಿಮೂರ್ತೀಸ್ ಜಡ್ಜಸ್ ಪ್ಲೀಸ್. ಸೊ ಈ ಒಂದು ಕಾರ್ಯಕ್ರಮ ನಾನಿಲ್ಲದೆ ನಡೆಯುತ್ತೋ ಗೊತ್ತಿಲ್ಲ, ಇವರಿಲ್ಲದೇನೂ ನಡೆಯುತ್ತೆ, ಆದರೆ ಜಡ್ಜಸ್ ಇಲ್ಲದೆ ನಡೆಯುವಂಥ ಚಾನ್ಸೇ ಇಲ್ಲ. ಸೊ ಜಡ್ಜಸ್ ಇಂಪಾರ್ಟೆಂಟ್. ಯಾಕೆಂದರೆ ನಾವು ಬಂದು ಎಲ್ಲರನ್ನೂ ಹೊಗಳ್ತೀವಿ, ಸೂಪರಾಗಿ ಮಾಡಿದ್ದೀರಾ ಅಂತ. ಬಟ್ ಜಡ್ಜಸ್ ಕರೆಕ್ಟಾಗಿ ಏನು ಸೂಪರಾಗಿ ಮಾಡಿದ್ದಾರೆ, ಏನು ವರ್ಸ್ಟ್ ಆಗಿ ಮಾಡಿದ್ದಾರೆ, ಇವ್ರಿಗೆ ಎಷ್ಟು ಕೊಡಬೇಕು, ಇವ್ರಿಗೆ ಅರ್ಧ ಕಡಿಮೆನ ಅರ್ಧ ಜಾಸ್ತಿನ ಎಲ್ಲ ನೋಡ್ಕೊಂಡು ಕೊಡಬೇಕಾಗುತ್ತೆ. ಸೊ ಅಂತಹ ಪರ್ಫೆಕ್ಟ್ ಜಡ್ಜಸ್ ನಮ್ಮ ಜೊತೆ ಇದ್ದಾರೆ. ಸೊ ಫಸ್ಟ್ ಆಫ್ ಆಲ್, ನಾನು ತುಂಬ ಇಷ್ಟಪಡೋವಂತಹ, ಕಷ್ಟ ಆದರೂ ಇಷ್ಟಪಡೋವಂಥ ಜಡ್ಜಸ್ ಪ್ರತಿ ಸೀಸನಲ್ಲೂ ನಮ್ಮ ಜೊತೆ ಇರ್ತಾರೆ. ಎಷ್ಟೇ ಕಷ್ಟ ಆದರೂ, ಎಷ್ಟೇ ಇಷ್ಟ ಆದರೂ ನಮ್ಮ ಜೊತೆ ಇರ್ತಾರೆ. ಸೂರಜ್ ಸನಿಲ್ ಅವರಿಗೆ ಆತ್ಮೀಯವಾಗಿರುವಂಥ ಸ್ವಾಗತ ಸ್ವಾಗತ ಸ್ವಾಗತ. ಥ್ಯಾಂಕ್ ಯು ಎಂಕಲ ಕಷ್ಟ ಅಂಡಲ್ ಇಷ್ಟ ಅಂಡಲ್ ದಾಲ ಆಪ್ಷನ್ ಇಚ್ಚಿ ಅದೇ ಬರೋಡೆ ಯಾನ್ ಕಾಪುನು ಮೊಕ್ಕಲ್ನ 2 ಜನತ ಫ್ರೆಂಡ್ಶಿಪ್ ಪೇಪರ್ ಸ್ಟಾರ್ಟ್ ಆಪುಂಡು ಖುಷಿ ಆಪುಂಡು ಆಂಡಲ ಒಂಚೂರು ಬೇಜಾರು ಆಪುಂಡು 2 ಜನ ಓಲು ಗಲಾಟೆ ಜಾಸ್ತಿ ಉಪ್ಪುಂತುಲೆ ಅವ್ಲು ಮೋಕೆ ಜಾಸ್ತಿ ಉಪ್ಪುಂಡು. ಮೋಕೆ ಜಾಸ್ತಿ ಆವಂದೆ ಅತ್ತ ಮೋಕೆ ಮಸ್ತ್ ಜಾಸ್ತಿ ಆವಂದೆ ಅವೇ ಪಂಡ ಕ್ಯಾಮರಾ ಆನ್ ಉಂಡು ದಾಲ ಆಪ್ಷನ್ ಇಜ್ಜಿ ನಂಗೆ. ಓಕೆ, ಎನಿವೇಸ್ ಥ್ಯಾಂಕ್ ಯು, ವೆಲ್ಕಮ್ ಒನ್ಸ್ ಅಗೇನ್ ಸೂರಜ್ ಸನಿಲ್. ನಮ್ಮ ಜೊತೆ ಇದ್ದಾರೆ ಯಾವಾಗಲೂ ನಗ್ನಗ್ತಾ ಮಾತಾಡುವಂತಹ, ಹಾಡುಗಳನ್ನು ಹಾಡುವಂತಹ, ಎಕ್ಸ್ಪ್ರೆಷನಲ್ಲೇ ಅವರ ಕಮೆಂಟ್ಸನ್ನು ಕೊಡುವಂತಹ ಮಾನ್ಸಿ ಸುಧೀರ್ ಅವರು. ವೆಲ್ಕಮ್ ಟು ದ ಶೋ. ವೆಲ್ಕಮ್ ವೆಲ್ಕಮ್. ಹೇಗನ್ನಿಸ್ತಾ ಇದೆ? ಒಂದು ಎಪಿಸೋಡ್ ಆಗಿದೆ. ಹೌ ಯು ಫೀಲಿಂಗ್? ನಮ್ಮ ಟಿವಿ ನಮ್ಮದು ಅನ್ನಿಸ್ಲೇಬೇಕಲ್ವಾ? ಖಂಡಿತ ಅನ್ನಿಸ್ತಿದೆ. ನೀವು ಕೂಡ ನಮ್ಮವರೇ ಆಗ್ಬಿಟ್ಟಿದ್ದೀರಾ. ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತ. ರೈಟ್, ಎಸ್. ಓಕೆ, ಸೊ ನಮ್ಮ ಒಂದೇ ಒಂದು ಜಡ್ಜಸ್ಗಳಿಗೆ ನಮ್ಮ ದೊಡ್ಡ ಒಂದು ಸೀರಿಯಸ್ ರಿಕ್ವೆಸ್ಟ್ ಏನು ಅಂದರೆ, ನೀವು ಒಂದು ಜಡ್ಜಸ್ ಪ್ಯಾನಲ್ ಕೂತ್ಕೊಂಡಿದ್ದೀರಾ. ನಾವು ಕೆಲವು ಪ್ರಶ್ನೆಗಳು ಗೊತ್ತಿಲ್ಲದೇನೋ ನಿಮ್ಮ ಹತ್ರ ಕೇಳಬಹುದು. ಬಟ್ ನಿಮ್ಮ ಉತ್ತರ ಇಟ್ ಶುಡ್ ಬಿ ಲೈಕ್ ಅದು ಸರಿ ಇರಬೇಕು. ಅದಕ್ಕೋಸ್ಕರ ಹೇಳ್ತಾರೋ ಅಂಥದ್ದು. ಯಾಕೆಂದರೆ ಇವಾಗ ಇವ್ರು ಕೇಳ್ತಾರೆ ಹೌ ಯು ಫೀಲಿಂಗ್ ಅಂತ. ನೀವು ಏನು ಬೇಕಾದರೂ ಹೇಳಿ, ಬಟ್ ನನಗೆ ಶೀತ ಆಗ್ತಾ ಇದೆ, ನನಗೆ ತಲೆನೋವು ಆಗ್ತಾ ಇದೆ, ನನಗೆ ಜ್ವರ ಬರ್ತಾ ಇದೆ, ಹಿಂಗಂತ ಹೇಳಬೇಡಿ. ಓಕೆ, ಎನಿವೇಸ್ ಓವರ್ ಟು ಅನದರ್ ಜಡ್ಜ್. ಯಾಕೆಂದರೆ ಟೈಮ್ ಸರಿ ಇಲ್ಲ ಅದಕ್ಕೆ. ಸೊ ನಿತೇಶ್ ಅವರೇ, ನಿಮಗೆ ಒಂದು ಇರ್ನ 2ನೇ ಎಪಿಸೋಡ್. ಸೊ ಈರಂತೂ ಎಡೆಟ್ಟೆ ಕಮೆಂಟ್ಸ್ ಕೊರೊಂದುಲ್ಲರು, ಆಕ್ಟಿವ್ ಆದ ಕಮೆಂಟ್ ಕೊರೊಂದುಲ್ಲರು. ಸೊ ಏನು ಚಾವೊಂದುಂಡಿರೆ ಎಂಕ್ ಮಸ್ತ್ ಖುಷಿ ಆವೊಂದುಂಡು ಯಾನ್ ಕುಡ್ಲದ ಒಂಜಿ ಫೇಮಸ್ ಟಿವಿ ಶೋ ಅವೇ ನಮ್ಮ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಐ ಜಡ್ಜ್ ಮಂತೊಂದುಲ್ಲ ದಾಪಂಡ ಊರ್ದ ಟ್ಯಾಲೆಂಟ್ ತುಯರೆ ಬಾರಿ ವರ್ಷದ ಬೊಕ್ಕ ತಿಕ್ಕಂಡು ಎಂಕ್ ಪಂಡ ಯಾನ್ ತೂವೊಂದಿತ್ತೆ ಫಾಲೋ ಮಂತೊಂತೆ ಆಂಡ ಇನ್ನಿ ಲೈವ್ ತೂವೊಂದುಲ್ಲೆ ಬಾರಿ ಖುಷಿ ಆವೊಂದುಂಡು ಎಂಕ್ ಪಂಡ ಕುಡ್ಲದ ಒಂಜಿ ಮೀನದ ಕೋರ್ ರೊಟ್ಟಿದ ನೆಟ್ ಒಂಜಿ ಈತ್ ಪವರ್ ಪಂಡ ಸೂಪರ್ ಪವರ್ಫುಲ್. ನಮ್ಮ ಏಪಲ ಜೋಶ್ ಜಾಸ್ತಿ ಆತ ಕುಡ್ಲದಕ್ಲ 100%. ಊರ್ದಕ್ಲ ನಮ್ಮ ಏಪಲ ಓಡೆ ಪೋಂಡಲ್ಲ ನಮ್ಮನ ಜೋಶ್ ಏಪಲ ಹೈ ಉಪ್ಪುಂಡು, ಆಕ್ಟಿವ್ ಉಪ್ಪುಂಡು, ಏಪಲ ಸ್ಟ್ರಾಂಗ್ ಉಪ್ಪು ಎಂಕಲು. ಸೊ ಒಂದೊಂಜಿ ಎಕ್ಸಾಂಪಲ್ ಒಂಜಿ ಎಟ್ಟೆ ಸ್ಟೇಜ್ ಐತೆ ಮ್ಯಾರಿಡ್ ಆದ್ ಕೆಲವರು ಟ್ಯಾಲೆಂಟೆಡ್ ಮಸ್ತನ್ ಒಪ್ಪೇರು ಅಕ್ಲು ಇಲ್ಲಡು ಉಪ್ಪೇರು ಅಕ್ಲಿಗೆ ಒಂಜಿ ಪ್ರಮೋಟ್ ಮನ್ಪೇರೆ ಅಕ್ಲೇನು ಒಂಜಿ ಮಿತ್ತಕನ ಒಂಜಿ ಎಡ್ಡೆ ಸ್ಟೇಜ್
ಸೂಪರ್ ಯಾನ್ ಮಸ್ತ್ ಎಕ್ಸೈಟೆಡ್ ಅದುಲ್ಲ ಎಂಗ್ಲ ಸೆಕೆಂಡ್ ಎಪಿಸೋಡ್ಗು ಥ್ಯಾಂಕ್ ಯು ಇರೆಂತು ಮಿತ್ತು ಗುಲ್ದಾರ್ ನನ್ನ ಮಿತ್ತು ಬೋಬ್ಲೆ ಕಾವಡ್ ಬಟ್ ಇವ್ರನ್ನ ಕೀವೋಲನ್ನ ದಗದ್ಬೋತನೆ ಥ್ಯಾಂಕ್ ಯು ಅದಿರ್ ಪಾತ್ರನಾಗ ಪಂಡ ಕೀ ಅವಲಾನ ಕೀ ಮುಲಾನ बम्बई से आया मेरा दोस्त दोस्त को Yes, we are सलाम enjoying करो it. वो We are बम्बई का enjoying इफेक्ट it. है यार ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ಸ್ ಅಲಾಟ್ ವಿಶ್ ಯು ಆಲ್ ದಿ ಬೆಸ್ಟ್ Thank you so ಅಂಡ್ ಇನಿತಾ ಕಾರ್ಯಕ್ರಮ ಸ್ಟಾರ್ಟ್ ಮಲ್ಪುನಂಚಿನ ಪೊರ್ತು ದಾಯಕ್ ಬಂಡ ಮುಲೇತೆ ಪಾತ್ರನಲ್ಲ ಎಂಡ್ ಆಫ್ ದ ಡೇ ಮಮ್ಮಿ ನಕ್ಲು ಡ್ಯಾನ್ಸ್ ಮಲ್ಪಡು ದ್ಯಾಟ್ ಈಸ್ ದ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದಿ ಶೋ ಸೊ ಇನಿತಾ ಸುರುತ ಮಮ್ಮಿ ಒಂದು ಬಾರಿ ಪೊರ್ಲ ಗಂಟದ ಕಾನ್ಸೆಪ್ಟ್ ಅನ್ಪತ್ತೊಂದು ಬರೋದಿಲ್ಲ ರೀ ದಟ್ ಇಸ್ ನಾನ್ ಅದರ್ ದ್ಯಾನ್ ಶ್ರುತಿ ಸೊ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಅಂಡ್ ವೆಲ್ಕಮ್ ಶ್ರುತಿ ಆನ್ ದ ಸ್ಟೇಜ್ ನೆಕ್ಸ್ಟ್ ಕಂಟೆಸ್ಟೆಂಟ್ ಬರ್ತಾ ಇದ್ದಾರೆ ಸೊ ಅವರು ಕೂಡ ಡಾನ್ಸಿಗೆ ಕಂಪ್ಲೀಟ್ ರೆಡಿಯಾಗಿ ಮೊದಲ ಸುತ್ತಿಗೆ ರೆಡಿ ಆಗಿದ್ದಾರೆ ದಟ್ ಈಸ್ ಶ್ರುತಿ ಅವರು ಸೊ ಶ್ರುತಿ ಅವರನ್ನು ನಾನು ವೆಲ್ಕಮ್ ಮಾಡ್ತಾ ಇದ್ದೇನೆ ಎಸ್ ಬನ್ನಿ ವೆರಿ ನೈಸ್ ನಮಸ್ತೆ ಸೊ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 5ಗೆ ಕಂಪ್ಲೀಟ್ ರೆಡಿ ಆದಾಗ ಕಾಣ್ತಾ ಇದ್ದೀರಾ ನನ್ಗನ್ಸುತ್ತೆ ಏನೋ ಸ್ವಲ್ಪ ಫಿಲ್ಮಿ ಫೋಕ್ ಕೈಂಡಲ್ಲಿ ಏನೋ ರೆಡಿ ಆದಾಗ ಕಾಣುತ್ತೆ ಸೊ ಫಸ್ಟ್ ಆಫ್ ಆಲ್ ಎಲ್ಲಿಂದ ಬರ್ತಾ ಇರೋದು ನೀವು ನಾನು ಮಂಗಳದೇವಿಯಿಂದ ಬರ್ತಾ ಇದ್ದೇನೆ. ಓಕೆ ಸೊ ನೀವು ಮನೆಯಲ್ಲೇ ಇರೋದಾ ಅಥವಾ ಕೆಲ್ಸಕ್ಕೆ ಹೋಗ್ತೀರಾ ಪ್ರೊಫೆಷನ್ ಏನಾದರೂ ಮಾಡ್ತಾ ಇದ್ದೀರಾ ನಾನು ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ. ಓ ಟೀಚರ್ ಇವರು ಸೊ ಎಷ್ಟನೇ ಸ್ಟ್ಯಾಂಡರ್ಡಿಗೆ ಕಲಿಸ್ತಾ ಇರೋದು ಯಾವ ಸಬ್ಜೆಕ್ಟ್ ಎಲ್ಲ ಕಲಿಸ್ತಾ ಇದ್ದೀರಾ ನಾನು ಸ್ಟಿಲ್ 4th ಇಂದ 10 ವರೆಗೆ ಹಿಂದಿ ಟೀಚ್ ಮಾಡ್ತಾ ಇದ್ದೇನೆ. ವೆರಿ ನೈಸ್ ನನ್ಗನಿಸುತ್ತೆ ಸೊ ಈಗ ಎಲ್ಲ ಹೇಗೋ ಆನ್ಲೈನ್ ಕ್ಲಾಸಸ್ ಎಲ್ಲ ಮುಗ್ದು ಕ್ಲಾಸ್ ಇನ್ನು ಓಪನ್ ಆಗುವಷ್ಟರಲ್ಲಿ ನೀವು ಕೂಡ ಸ್ವಲ್ಪ ನಾನು ಕೂಡ ಡಾನ್ಸ್ ಮಾಡುವ ಅಂತ ಹೇಳಿ ಹೊರಟಿದ್ದೀರಾ ಸೊ ಹೇಗೆ ಅನಿಸ್ತಾ ಇದೆ ಮೇಡಮ್ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 5 ಬಂದಿದ್ದೀರಾ ತುಂಬ ಖುಷಿ ಆಗ್ತಾ ಇದೆ. ಎನಿಸಿರಲಿಲ್ಲ ಇಲ್ಲಿಗೆ ಫಸ್ಟ್ ರೌಂಡ್ಗೆ ಸೆಲೆಕ್ಷನ್ ಆಗ್ತೇನೆ ಹೇಳಿ. ಸೊ ಸಡನ್ಲಿ ಫೋನ್ ಬಂದಾಗ ತುಂಬ ಖುಷಿ ಆಯಿತು. ಸೊ ಇನ್ನೂ ಜಾಸ್ತಿ ರೆಸ್ಪಾನ್ಸಿಬಿಲಿಟಿ ಬಂತು, ಇನ್ನೂ ಜಾಸ್ತಿ ಮಾಡಬೇಕು ಹೇಳಿ. ಸೊ ಪ್ರಿಪೇರ್ ಆಗಿದ್ದೇವೆ, ನೋಡಬೇಕು ಏನಾಗ್ತದೆ ಹೇಳಿ. ಸೊ ಯೂಶ್ವಲಿ ನನ್ಗನಿಸುತ್ತೆ ಟೀಚರ್ ಅಂದಮೇಲೆ ಡಾನ್ಸ್ ಅಂತೂ ಅಷ್ಟು ಕಷ್ಟ ಅಂತ ಅನಿಸ್ಲಿಕ್ಕಿಲ್ಲ ಯಾಕಂತ ಹೇಳಿದ್ರೆ ಆಬ್ವಿಯಸ್ಲಿ ಮಕ್ಕಳಿಗೆ ಏನಾದರೂ ಸ್ಕೂಲ್ ಡೇಗೆ ಏನಾದರೂ ಕಲಿಸ್ಲಿಕ್ಕೆ ಇರುತ್ತೆ ಸೊ ಹೇಗೆ ಡಾನ್ಸ್ ನೀವು ಫಸ್ಟ್ ಟೈಮ್ ಮಾಡ್ತಾ ಇದ್ದೀರಾ ಅಥವಾ ಇದಕ್ಕಿಂತ ಮುಂಚೆ ಮಾಡಿದ್ದೀರಾ ಇಲ್ಲ ಸರ್, ನಾನಂದರೆ ಡಿಗ್ರಿಯಿಂದ ಮಾಡ್ತಾ ಬಂದಿದ್ದೆ ಕಾಲೇಜ್ ಡೇಸಲ್ಲೆಲ್ಲ. ಸೊ ಅದೇ ಲಾಸ್ಟ್ ನಾನು ಮಾಡಿದ್ದು, ಮತ್ತು ಎಲ್ಲಿ ಪ್ಲ್ಯಾಟ್ಫಾರ್ಮ್ಗೆ ಹೋಗಲಿಲ್ಲ. ಇದು ಈಗ ನೆಕ್ಸ್ಟ್ ಫಸ್ಟ್ ಪ್ಲ್ಯಾಟ್ಫಾರ್ಮ್ ನನ್ನದು. ಎಸ್ ಸೊ ಹಾಗಿರುವಾಗ ಒಂದು ಕಡೆ ನಿಮ್ಮ ಟೀಚಿಂಗ್ ಪ್ರೊಫೆಷನ್ನ ಏನಾದರೂ ಕರ್ತವ್ಯಗಳಿರುತ್ತೆ, ಇನ್ನೊಂದು ಕಡೆಯಲ್ಲಿ ಮನೆಯ ಕರ್ತವ್ಯಗಳಿರುತ್ತೆ. ಅದೆಲ್ಲವನ್ನು ಸೈಡ್ಗೆ ಇಟ್ಕೊಂಡು ಡಾನ್ಸಿಗೆ ಈ ಒಂದು ಸೀಸನಿಗೆ ಬಂದಿದ್ದೀರಾ. ಸೊ ಸ್ಟೇಜ್ ಎಲ್ಲ ಫುಲ್ ಪ್ರಿಪೇರ್ ಆಗಿದೆ, ನಮ್ಮ 3 ಜಡ್ಜಸ್ ಬೇರೆ ಇದ್ದಾರೆ. ಸೊ ಹೇಗೆ ಅನಿಸ್ತಾ ಇದೆ, ಏನಾದರೂ ನರ್ವಸ್ ಅಂತ ಅನಿಸುತ್ತಾ? ಇದೆ, ನರ್ವಸ್ ಇರ್ತದೆ. ಎಷ್ಟು ಪ್ರಾಕ್ಟೀಸ್ ಮಾಡಿದ್ರು ಭಯ ಅನ್ನೋದು ಇರ್ತದೆ. ಬಟ್ ನೋಡ್ಬೇಕು ಏನಾಗ್ತದೆ ಹೇಳಿ. ಓಕೆ ಸೊ ಡಾನ್ಸ್ ಈಗ ಈ ಫಸ್ಟ್ ರೌಂಡಿಗೆ ಎಷ್ಟು ಸಮಯದಿಂದ ಪ್ರಾಕ್ಟೀಸ್ ಮಾಡಿದ್ರಿ? ನಾನು ಒಂದು 10 ಡೇಸಿಂದ ಮಾಡ್ತಾ ಇದ್ದೇನೆ ಪ್ರಾಕ್ಟೀಸ್. ಸೊ 10 ಡೇಸಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ. ವೆರಿ ನೈಸ್. ಸೊ ಇವತ್ತಿನ ಫಸ್ಟ್ ರೌಂಡಿಗೆ ಏನು ಪರ್ಫಾರ್ಮ್ ಮಾಡ್ಲಿಕ್ಕೆ ರೆಡಿ ಆಗಿದ್ದೀರಾ? ನಂದು ಬಿಜ್ಲಿ ಕಿ ರಾಣಿ ಹೇಳಿ ಹಿಂದಿ ಸಾಂಗ್. ಸೊ ಆ ಸಾಂಗಿಗೆ ಡಾನ್ಸ್ ಮಾಡ್ತಾ ಇದ್ದೀರಾ. ಎನಿ ಹೌ ಸೂಪರ್. ಸ್ಟೇಜ್ ಅಂತೂ ನಿಮಗೋಸ್ಕರ ಕಾಯ್ತಾ ಇದೆ, ಚೆನ್ನಾಗಿ ಪರ್ಫಾರ್ಮ್ ಮಾಡಿ. ಓಕೆ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸರ್. ಎಸ್
ಶ್ರುತಿ ಹಾಯ್. ಹಾಯ್ ಮ್ಯಾಮ್. ಎಸ್, ಶ್ರುತಿ ಅಂತ ಹೆಸರಿತ್ತು. ಫುಲ್ ನೇಮ್? ಶ್ರುತಿ ರಾಘವೇಂದ್ರ. ಶ್ರುತಿ ರಾಘವೇಂದ್ರ. ಯಾವ ಸ್ಕೂಲ್? ಸ್ಕೂಲಾ? ಅಲ್ವಾ? ಟೀಚರ್ ಸ್ಕೂಲಲ್ಲಿ. ನೀವು ಸ್ಕೂಲಲ್ಲಿ ಟೀಚರಾ? ಸೀರಿಯಸ್ಲಿ? ಸೀರಿಯಸ್. ಮಕ್ಕಳು ನೀವು ಹೇಳಿದ್ ಕೇಳ್ತಾರಾ? ಬಾಬು. ರಾಘವೇಂದ್ರ ಅಂದ್ರೆ ಹಸ್ಬೆಂಡ್ ಹೆಸರು? ಹಸ್ಬೆಂಡ್ ಹೆಸರು. ಮ್ಯಾರೇಜ್ ಸರ್ಟಿಫಿಕೇಟ್ ಇದೆಯಾ? ಇದೆ. ಪಕ್ಕ ಅಲ್ವಾ? ದಟ್ಸ್ ಸೋ ಕ್ಯೂಟ್. ಮಗು ಎಷ್ಟು ದೊಡ್ಡದು? 2 ಮಕ್ಕಳಿದ್ದಾರೆ. ಓಕೆ, ಎಷ್ಟು ಪ್ರಾಯ ಆಯ್ತು? ಒಂದಕ್ಕೆ 4 years, ಇನ್ನೊಂದಕ್ಕೆ 2.5. ಇನ್ನೊಂದು ಯಾವ್ದಾಗುದು? ಎಲ್ಲ ಸಾಕಂತ. ಓಕೆ, ನಿಮ್ಮ ಕನ್ನಡನೇ ಈಗ ಅಲ್ಲ, ನೀವು ಕನ್ನಡದವರೇನಾ? ಇಲ್ಲ, ನಿಮ್ಮ ಆಕ್ಚುಲಿ ಕನ್ನಡ ಸ್ವಲ್ಪ ಡಿಫ್ರೆಂಟ್ ಇದೆ ಅಲ್ಲ? ಗೋವಾ ನಮ್ಮದು. ಬಟ್ ಅರೆ ವಾ, ಬೈಲ ಕಡ್ಜ. ಬೈಲ ಮಾಡ್ಬೇಕಿತ್ತಲ್ಲ, ಯಾಕೆ ಮಾಡ್ಲಿಲ್ಲ? ನೆಕ್ಸ್ಟ್ ಟೈಮ್ ಟ್ರೈ ಮಾಡುವಂತ. ಈಗ ಫಸ್ಟಿಗೊಂದು ಫಸ್ಟ್ ರೌಂಡ್ ಅಲ್ಲ. ನನ್ನ ಫೇವ್ರೆಟ್ ಶ್ರೀದೇವಿ. ಸೊ ಐ ವಾಸ್ ಲೈಕ್ ರಿಯಲಿ ಎಂಜಾಯಿಂಗ್ ದ ಹೋಲ್ ಸಾಂಗ್. ನೀವು ಅಲ್ಲಿ ಡಾನ್ಸ್ ಮಾಡೋಕೆ ನಾನು ಅಲ್ಲಿ ಡಾನ್ಸ್ ಮಾಡ್ತಾ ಇದ್ದೆ, ನೀವು ಎಂಜಾಯ್ ಮಾಡ್ತಾ ಇದ್ರಿ ಅಲ್ವಾ? ಈ ಸಾಂಗ್ ಸೆಲೆಕ್ಟ್ ಮಾಡೋದಕ್ಕೆ ಏನಾದರೂ ಸ್ಪೆಷಲ್ ರೀಸನ್? ಚೆನ್ನಾಗಿದೆ ಸಾಂಗ್. ಚೆನ್ನಾಗಿರೋದ್ರಲ್ಲಿ ಲೇಟೆಸ್ಟ್ ಒಂದಿದೆ ಅಲ್ವಾ? ಓಕೆ, ರೈಟ್. ಪರ್ಫಾರ್ಮೆನ್ಸ್ ಆದ್ಮೇಲೆ ಖುಷಿ ಇದೆಯಾ? ಖುಷಿ ಇದೆ. ಪ್ರಾಕ್ಟೀಸ್ ಮಾಡಿದ್ದೆಲ್ಲ ಮಾಡಿದ್ದೀರಾ? ಮಾಡಿದ್ದೇನೆ ಅನ್ಕೊಂಡಿದ್ದೇನೆ. ಇದು ನಿಮ್ಮ ಸ್ಟೈಲಾ? ಅಲ್ಲ, ಅದು ಗಂಟಲು ಒಣಗಿದೆ, ಅದಕ್ಕೆ. ಒಣಗಿದ? ಯು ವಾಂಟ್ ವಾಟರ್? ನೀರು ಬೇಕಾ? ನೋ ಮ್ಯಾಮ್. ಇಲ್ಲ, ಪರವಾಗಿಲ್ಲ. ಓಕೆ, ನೀವು ಎಷ್ಟು ವರ್ಷದಿಂದ ಟೀಚಿಂಗ್ ಅಲ್ಲಿದ್ದೀರಾ? ನಾನು ಈಗ 2 years ಆಯಿತು. 2 years ಆಯಿತು. ಅಂದರೆ ಸೆಕೆಂಡ್ ಬೇಬಿ ಆದಮೇಲೆ ಸ್ಟಾರ್ಟ್ ಮಾಡಿದ್ದು? ಸೆಕೆಂಡ್ ಬೇಬಿ ಆದಮೇಲೆ. ಓಕೆ, ರೈಟ್. ಈ ವೇದಿಕೆಗೆ ಬರಲಿಕ್ಕೆ ಕಾರಣ ಎಲ್ಲಿಂದ ಗೊತ್ತಾಯಿತು? ಹೇಗೆ ಗೊತ್ತಾಯಿತು? ಯಾಕಾಗಿ ಬಂದ್ರಿ? ಪ್ಯಾಷನ್ನ, ಫೋರ್ಸಾ ಅಥವಾ ಫೋರ್ಸ್ ಅಂತ ಏನಿಲ್ಲ, ನನಗೆ ಮೊದಲಿಂದಲೂ ಡ್ಯಾನ್ಸಲ್ಲಿ ಇಂಟ್ರೆಸ್ಟ್ ಜಾಸ್ತಿ. ಸೊ ಡಿಗ್ರಿಯಲ್ಲೆಲ್ಲ ಡ್ಯಾನ್ಸ್ ಮಾಡ್ತಾ ಇದ್ವಿ. ಇದೇ ಸ್ಟೇಜಲ್ಲಿ ಮಾಡಿದ್ದೇನೆ ನಾನು ಡಿಗ್ರಿಯಲ್ಲಿ. ಓಕೆ. ಸೊ ಒಳ್ಳೆ ಅಪರ್ಚುನಿಟಿ ಮಮ್ಮಿ ಡ್ಯಾನ್ಸ್. ಯಾಕೆ ನಮ್ಮ ಮದುವೆ ಆದಮೇಲೆ ನಮ್ಮದು ಕೆಲಸ, ಮನೆ, ಮಕ್ಕಳು ಅಲ್ಲೇ ಆಗ್ತದೆ ಲೈಫು. ಸೊ ಹಾಗಾಗಿ ಸ್ವಲ್ಪ ಅದನ್ನು ಬಿಟ್ಟು ಸ್ವಲ್ಪ ಹೊರಗೆ ಬರುವ ಅಂತೇಳಿ ಡ್ಯಾನ್ಸಿಗೆ ಒಂದು. ಗ್ರೇಟ್. ಮನೆಯಿಂದ ಫ್ಯಾಮಿಲಿಯಿಂದ ಸಪೋರ್ಟ್ ಇದೆ? ಹಸ್ಬೆಂಡ್, ಅಮ್ಮ ಎಲ್ಲರೂ ಬಂದಿದ್ದಾರೆ, ಅಕ್ಕ. ಬೇಡ, ಗಂಡ ಇದ್ದಾರೆ ಅಂತ ಹೇಳಿ ನಾವು ನಂಬ್ತೀವಿ. ರೈಟ್, ಗೋಯಿಂಗ್ ಟು ದ ಜಡ್ಜಸ್. ಸೂರಜ್ ಸನಿಲ್ ಸರ್, ಓವರ್ ಟು ಯು. ನಮ್ಮ ಪುಟಾಣಿ ಶ್ರುತಿ, ಹೇಗಾಯ್ತು ಡ್ಯಾನ್ಸ್? ಶ್ರುತಿ ಅವರೇ, ಹಲೋ ಸರ್. ನಿಜವಾಗ್ಲೂ ನನಗೆ ನಂಬಲಿಕ್ಕೆ ಆಗಲಿಲ್ಲ ನೀವು ಟೀಚರ್ ಅಂತ. ನೀವು ಇನ್ನೂ ಸ್ಕೂಲಲ್ಲಿ ಕಲಿತಿದ್ದೀರ ಅಂತ ಅನ್ಕೋಬಹುದು ಅವ್ರು ಹೇಳಿದಾಗ. ಥ್ಯಾಂಕ್ ಯು ಸರ್. ಸೊ ಹೇಗನ್ನಿಸ್ತು ಫಸ್ಟ್ ರೌಂಡ್ ಇವಾಗ ಡ್ಯಾನ್ಸ್ ಮಾಡಿ ನಿಮಗೆ? ಖುಷಿ ಆಯಿತು ಸರ್. ಅಂದರೆ ಖುಷಿ ಆಯ್ತಾ, ನರ್ವಸ್ ಆಯ್ತಾ ಡ್ಯಾನ್ಸ್ ಮಾಡಿ? ಸ್ವಲ್ಪ ನರ್ವಸ್ ಆಯ್ತು, ಯಾಕೆಂದ್ರೆ ಆಡಿಷನಲ್ಲಿ ನಾವು ಮನೇಲಿ ಇದ್ದು ಮಾಡಿ ಕಳಿಸಿದ್ದು. ಇಲ್ಲಿ ಬರುವಾಗ ಈ ಲೈಟಿಂಗ್ಸ್, ವಿಡಿಯೋ ಆಡಿಷನ್ ಇತ್ತು. ಹೌದು ಸರ್. ಇವಾಗ ಲೈವ್ ಆಡಿಯನ್ಸ್ ಇದ್ದಾರೆ, ಜಡ್ಜಸ್ ಇದ್ದಾರೆ. ಸೊ ಹೇಗೆ ನರ್ವಸ್ ಆಯ್ತಾ? ಸ್ವಲ್ಪ ನರ್ವಸ್ ಆಯ್ತು ಸರ್. ಅಂದ್ರೆ ಲೈಟಿಂಗ್ಸ್ ಎಲ್ಲ ನೋಡಿ ಫುಲ್ ನರ್ವಸ್ ಆಯ್ತು. ನೀವು ಲೈಟ್ ನೋಡಿ ನರ್ವಸ್ ಆದ್ರ? ನಿಮ್ಮನ್ನು ಎದುರಲ್ಲಿದ್ದೆ ಸರ್, ನಿಮ್ಮನ್ನು ನೋಡಿ ಅರ್ಧ ನರ್ವಸ್ ಆಯ್ತು. ಫೈನ್. ಒಂದು ಬ್ಯೂಟಿಫುಲ್ ಸಾಂಗ್, ಎವರ್ ಗ್ರೀನ್ ಸಾಂಗ್. ಇದ್ರ ಬಗ್ಗೆ ಹೇಳಬೇಕಂತಿಲ್ಲ, ಯಾಕೆಂದರೆ ಫುಲ್ ವರ್ಲ್ಡ್ ವೈಡ್ ಫೇಮಸ್ ಈ ಸಾಂಗ್. ಈ ಸಾಂಗಿಗೆ ಡ್ಯಾನ್ಸ್ ಮಾಡೋದವರೇ ಇಲ್ಲ ಅಂತ ಅನ್ಕೋತೀನಿ. ಯಾಕಂದರೆ ಚಿಕ್ಕ ಮಕ್ಕಳಿಂದ ಹಿಡಿದು ಈವನ್ ಏಜ್ವರೆಗೂ ನಾನು ನೋಡಿದಾಗ ಈ ಸಾಂಗ್ ಹಾಕಿದ ತಕ್ಷಣ ಎದ್ದು ಡ್ಯಾನ್ಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ಸೊ ಅಂಥ ಒಂದು ಸಾಂಗ್. ಸೊ ಸಾಂಗ್ ಸೆಲೆಕ್ಷನ್ ಸೂಪರ್. ಆ್ಯಂಡ್ ನೀವು ಮಾಡಿದ ಹವಾ ಹವಾಯ್ ಸ್ಟೈಲ್ ಕೂಡ ನನಗೆ ಇಷ್ಟ ಆಯಿತು. ಥ್ಯಾಂಕ್ ಯು ಸರ್. ವೆರಿ ಎಕ್ಸ್ಪ್ರೆಸಿವ್ಲಿ ಮಾಡ್ತಾ ಇದ್ರು. ಥ್ಯಾಂಕ್ ಯು. ನನಗೆ ಇಲ್ಲಿ ಪ್ರಾಬ್ಲಮ್ ಏನಾಯ್ತು ಅಂದರೆ ನಿಮ್ಮ ಕಾಸ್ಟ್ಯೂಮ್ ಮತ್ತು ಸಾಂಗ್ ಸೆಲೆಕ್ಷನ್ಸ್. ಅಂದರೆ ಆ ಕಾಸ್ಟ್ಯೂಮ್ ನಿಮ್ಮ ಸಾಂಗಿಗೆ ಮ್ಯಾಚ್ ಆಗ್ತಿಲ್ಲ. ಅಂದರೆ ಇದು ತುಂಬ ಎಥ್ನಿಕ್ ವೇರ್ ಉಂಟು, ಅಂದರೆ ತುಂಬ ಟ್ರೆಡಿಷ್ನಲ್ ಆಗಿದೆ ಡ್ರೆಸ್. ಹಾಗೂ ನೀವು ತಗೊಂಡ ಸಾಂಗಲ್ಲಿ ವೆಸ್ಟರ್ನ್ ಬೀಟ್ಸ್ ಮತ್ತು ವೆಸ್ಟರ್ನೈಸ್ಡ್ ಟೋನ್ಸ್ ಇದೆ. ಸೊ ಅದಕ್ಕೋಸ್ಕರ ಅದು ಮ್ಯಾಚ್ ಆಗ್ತಿಲ್ಲ, ಮತ್ತು ಸ್ಟೆಪ್ಸು ಇನ್ನೂ ಸ್ವಲ್ಪ ಜಾಸ್ತಿ ಬೇಕಂತ ನಂಗೆ ಅನಿಸ್ತು. ಓಕೆ, ನೋಡೋಣ ಏನಾಗುತ್ತೆ ಅಂತ ನೆಕ್ಸ್ಟ್ಗೆ. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ನಿತೇಶ್ ಸರ್, ನೀವೇ ಕೇಳಿ. ನಿತೇಶ್ ಸರ್, ಸರ್ ನೀವು ಬೈಯೋದಲ್ಲ ಸರ್, ಕಮೆಂಟ್ಸ್ ಪ್ಲೀಸ್ ಅಂತ ಚೆನ್ನದಲ್ಲಿ. ಸರ್ ಕಮೆಂಟ್ ಪ್ಲೀಸ್. ಸರ್ ಒಂತೆ ಕಮೆಂಟ್ಸ್ ಪ್ಲೀಸ್. ಶ್ರುತಿ ಇರ್ ತೂತಾರೆ ಶ್ರೀದೇವಿನ ಒಂದು ಸಾಂಗ್ ಸೆಲೆಕ್ಟ್ ಮನ್ಪನಾಗ ಇರ್ ತೂತಾರೆ. ತೂತೆ ಸರ್. ತುತ್ತು ಔಟ್ಫಿಟ್ ದ ಇಂಜ ಪಾಡಿಯಾರ್ ಹೌದಾದ ಬಂಡ ಎಂಕ್ಲೆಗೆ ಆತ ಐಡಿಯಾ ಇತ್ತಿದ್ದು ಸರ್. ನಾವು ಸರಿ ತೂತಿದ್ಜ ನಿತ್ಯದ ವಿಡಿಯೋ ತೂದು ಮಲ್ತೀನಿ ಡ್ಯಾನ್ಸ್. ಸೊ ಅಂಚದೊಂದು ಸೂಟ್ ಆವು ಬಂದಿನ್ನಿ. ಓಕೆ ಮಲ್ಲೆಜ್ಜಿ ಇರೊಂದು ಎಡ್ಡೆ ಸಾಂಗ್ ದತ್ತೊಂದರ್ ಶ್ರೀದೇವಿ ಎಂಗ್ಳು ಪೂರ ಮಿಸ್ ಮನ್ಬುವ ಲೆಜೆಂಡ್ ಆರ್ ರಿಜ್ಜೇರ್. ಬಟ್ ಅ ವೆರಿ ಗುಡ್ ಟ್ರಿಬ್ಯೂಟ್. ಥ್ಯಾಂಕ್ ಯು ಸರ್. ಬಟ್ ಡ್ಯಾನ್ಸಿಂಗ್ ವೈಸ್
ಮಸ್ತ್ ಇಂಪ್ರೂವ್ಡ್ ಓಕೆ ಓಕೆ ಸರ್. ಅವು ಇರ್ನ ಸಾಂಗ್ ಸೆಲೆಕ್ಷನ್ ಅವಲ ಕರೆಕ್ಟ್ ಬಂದಿರು ಸೂರಜ್ ಕರೆಕ್ಟ್ ಬಂದಿರವು ಅಂಕಲ್ ಅವೇ ಫೀಲ್ ಅನ್ಕಿ ಇರ್ನ ಔಟ್ಫಿಟ್ ಬೇತೆ ಸಾಂಗ್ ಬೇತೆ ಅಂಡ್ ಇರ್ನ ಔಟ್ಫಿಟ್ ಬೇತೆ ಬೇತೆ ಮಂದೋಲಿರ ಈಗ ಓಕೆ. ಸೊ ನೆನಪಿದಿಲ್ಲ ನೆಕ್ಸ್ಟ್ ಟೈಮ್ಗೆ ಫ್ಯೂಚರ್ಗೆ ಓಕೆ ಸರ್. ಓಕೆ ಪ್ಲೀಸ್ ರಿಮೆಂಬರ್ ಆಲ್ ದಿಸ್ ಥಿಂಗ್ಸ್. ಬೊಕ್ಕ ಒಂಜಿ ಇತ್ತೆ ಶ್ರೀದೇವಿ ಅಲ್ನ ಡ್ಯಾನ್ಸ್ ಎಕ್ಸ್ಪ್ರೆಷನ್ ಉಂಟು ಗೊತ್ತಂಡೆ ಅಂದು ಸರ್. ಅವು ಮಿಸ್ಸಿಂಗ್ ಇತ್ತನ್ ಇರಿಗ ನಲ್ಲ ಶೋ ಕೂಡ ಒಂಜಿ ಇರ ಔಟ್ಫಿಟ್ ಮಲ್ಲೆಜ್ಜಿ ಮೋನಿನ ಅಂಡಲ ಒಂಜಿ ಶೋ ಕೂಡ ಅಲ್ಲ ಒಂಜಿ ಅಲ್ಲೇ ನೆನಪು ದೀದ್ ಬಾಡಿಡ್ ಒಂಜಿ ಜಪಡಾದು ಅಲ್ಲ ಕೊಂಚ ಮಂದಂಡ ಒಂಜಿ ಚುಮ್ಮೇಶ್ವರಿ ಪರ್ಫಾರ್ಮೆನ್ಸ್ ಆತು ಓಕೆ. ಪ್ಲೀಸ್ ರಿಮೆಂಬರ್ ದಿಸ್. ಇರು ಏಪಲ ಎನ್ನೊಂಜಿ ಅಡ್ವೈಸ್ ಏಪಲ ಇರೋ ಒಂದು ಸಾಂಗ್ ಸೆಲೆಕ್ಟ್ ಮಾಡ್ಬಾರ್ ಐ ಥಿಂಕ್ ಮಂಪ್ಲೆ ಈ ಇಂದು ಎನ್ನನಿಕ್ ಪೋಪುಂಡ ನಿತ್ತೆ ಯಾನಿತ್ತೆ ಹವಾ ಈ ಮಂತಿದೆ ಐ ಟಿರಿಗೆ ಪ್ರಾಪ್ಸ್ ದಿತ್ತೊಂದಲ್ಲಿ ಶೋಕ್ದ ಔಟ್ಫಿಟ್ ಪಾರ್ದು ಶೋಕ್ದೊಂಜಿ ಶೋಕ್ ತೋಜಿದು ಓವರ್ ಆಲ್ ಓಕೆ ನಾಟ್ ಬ್ಯಾಡ್ ಅಟೆಂಪ್ಟ್ಗೆ ಸಲಾಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸರ್. ಒಂದು ವೇಳೆ ಶ್ರೀದೇವಿನ ತುಯರ್ ಆದಿಜಿನ ನಮ್ಮ ಕುಟ್ಲಡ್ ಜೂನಿಯರ್ ಶ್ರೀದೇವಿ ಇಲ್ಲ ರೀ ನಾ ಕೈತಲ್ ಅಂತದೆ ಆರ್ ಪೂರ ಶ್ರೀದೇವಿ ಸಾಂಗ್ಸ್ ಗೆ ಡಾನ್ಸ್ ಮಾಡ್ತಾರೆ ಆಲ್ಮೋಸ್ಟ್ ಅಂಡ್ ಆರ್ ಮಸ್ತ್ ಅಡ್ಮೈರ್ ಮಾಡ್ಬೇರೇನ ಇಟ್ ನಾಟ್ ಇಗುಲ್ಲ ಜೂನಿಯರ್ ಶ್ರೀದೇವಿ ಸುತ್ತೂರು ದಾಲ ಕಲ್ಪಡಿ ಒಂದೇ ಒಂಚೂರು ಹಿಂಗೆ ಅರ್ಧ ಮಾರ್ಕ್ ಜಾಸ್ತಿ ಅದೇ. ಎನಿವೇಸ್ ಥ್ಯಾಂಕ್ ಯು ಸೋ ಮಚ್ ಮಾನ್ಸಿ ಮ್ಯಾಮ್. ಶ್ರುತಿ ಅವರೇ ನಮಸ್ತೆ. ನಮಸ್ತೆ ಮ್ಯಾಮ್. ಇಬ್ಬರು ಮಕ್ಕಳಿದ್ದಾರೆ, ಮಕ್ಕಳ ಜೊತೆ ಸೇರಿ ನೀವು ಡ್ಯಾನ್ಸ್ ಮಾಡಿದ್ದಿದ್ಯಾ? ಇಲ್ಲ ಮ್ಯಾಮ್, ಚಿಕ್ಕದಲ್ಲ. ನಿಮ್ಮ ಪ್ರಾಕ್ಟೀಸ್ ಮಾಡ್ತಾ ಇರುವಾಗ ಮಕ್ಕಳು ನಿಮ್ಮ ಜೊತೆ ಸೇರಿದಿಲ್ವಾ? ಕುಣಿತಾರೆ. ಓಕೆ, ಪರ್ಫಾರ್ಮೆನ್ಸಿಗೆ ಬಂದರೆ ಸಾಂಗ್ ಸಿಲೆಕ್ಷನ್ ತುಂಬ ಚೆನ್ನಾಗಿತ್ತು. ತುಂಬ ಎಂಜಾಯ್ ಮಾಡಿಕೊಂಡು ನೀವು ಪರ್ಫಾರ್ಮ್ ಮಾಡ್ತಾ ಇದ್ರಿ, ಅದು ನಮಗೆ ಕಾಣ್ತಿತ್ತು ಕೂಡ. ಅದೇ ಡ್ರೆಸ್ ಬಗ್ಗೆ ನನಗೂ ಹಾಗನ್ಸಿತ್ತು, ಅದೇನೋ ಸಾಂಗಿಗೆ ಸೂಟ್ ಆಗ್ತಿರ್ಲಿಲ್ವೇನೋ ಅಂತ. ಬಟ್ ಓವರ್ ಆಲ್ ಗುಡ್ ಅಟೆಂಪ್ಟ್. ಥ್ಯಾಂಕ್ ಯು ಮ್ಯಾಮ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಎಕ್ಸ್ಪ್ರೆಷನ್ ಬಗ್ಗೆ ಬರುವಾಗ ಮಾನ್ಸಿ ಮಾಮಿದು ಎಕ್ಸ್ಪ್ರೆಷನ್ಸ್ ಟೂ ಗುಡ್. ಡಾನ್ಸ್ ಮಾಡಿದೆ ಎಕ್ಸ್ಪ್ರೆಷನಲ್ಲಿ ಎಲ್ಲರನ್ನ ಕಿಲ್ ಮಾಡೋರು. ಸೊ ಅವರು ಒಂದು ವೇದಿಕೆಗೆ ಬಂದು ಈ ಹಾಡಿಗೆ ಸ್ಟೆಪ್ ಹಾಕಿದರೆ, ಸೊ ಶ್ರೀದೇವಿ ಹಾಡಿಗೆ ಕುಣಿಬೇಕು ಅಂತ ನನಗೂ ಆಸೆ ಇದೆ. ಮೇಡಮನ್ನು ಇಲ್ಲಿ ಕರೆದ್ರೆ ನಮಗೆ ಖುಷಿ ಆಗುತ್ತಾ ಅಂತ. ಸೊ ನೀವು ರಿಕ್ವೆಸ್ಟ್ ಮಾಡಿದ್ರೆ ಬರ್ಬೋದು, ನಾವು ಕರೆದ್ರೆಲ್ಲ ಬರೋಲ್ಲ ಅವರು. ಮ್ಯಾಮ್ ಬರ್ಬೋದಲ್ಲ? ಓಕೆ, ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಯಿತು. ಶ್ರೀದೇವಿ ಸಾಂಗಿಗೆ ಡ್ಯಾನ್ಸ್ ಮಾಡೋದಂದ್ರೆ ಎಲ್ರಿಗೂ ಒಂದು ಸ್ವಲ್ಪ ಎಕ್ಸೈಟ್ಮೆಂಟ್. ಸೊ ವೆರಿ ನೈಸ್. ಹವಾಯಿ ಹೇಳ್ತಾ ನಿಮಗೋಸ್ಕರ ಒಂದು ಸ್ಪೆಷಲ್ ಟೇಕ್ ಅವೇ ಗಿಫ್ಟ್ ಇದೆ. ಫ್ಲೋರೋಮಾ ಫ್ಲೋರ್ ಕ್ಲೀನಿಂಗ್ ಪ್ರಾಡಕ್ಟ್ಸ್ನ ಒಂದು ಕಿಟ್ ಇದೆ ನಿಮಗೋಸ್ಕರ. ಸೊ ಯೂಸ್ ಮಾಡಿ, ವೆರಿ ವೆರಿ ಎಫೆಕ್ಟಿವ್ ಪ್ರಾಡಕ್ಟ್ಸ್. ಅದರ ಜೊತೆಗೆ ನಮ್ಮ ಮೇನ್ ಸ್ಪಾನ್ಸರ್ ಆಗಿರುವಂತಹ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಅವರ ಹೊಸ ಪ್ರಾಡಕ್ಟ್ ಹೋಲ್ ವೀಟ್ ಚಕ್ಕಿ ಆಟ. ವೆರಿ ನೈಸ್, ರಿಚ್ ಆ್ಯಂಡ್ ಪ್ರೋಟೀನ್ ಫುಲ್. ಆ್ಯಂಡ್ ದಿಸ್ ಇಸ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನ ವತಿಯಿಂದ ಒಂದು ಎಣ್ಣೆ ಪ್ಯಾಕೆಟ್. ಚಿಕ್ಕ ಮಕ್ಕಳಿಗೆ ಕೂಡ ಫ್ರೈಡ್ ಐಟಮ್ ಕೊಟ್ಟರೆ ಏನು ಪ್ರಾಬ್ಲಮ್ ಇಲ್ಲ. ಮನೆಗೆ ಒಳ್ಳೆ ಕುಕಿಂಗ್ ಮಾಡಿ ಮಕ್ಕಳನ್ನ ಮಲಗಿಸಿ ಮತ್ತೆ ಪ್ರಾಕ್ಟೀಸ್ ಮಾಡಿ. ಥ್ಯಾಂಕ್ ಯು. ಬಾಯ್. ಶ್ರುತಿ ಅವರ ಪರ್ಫಾರ್ಮೆನ್ಸ್ ಅಂತೂ ಆಗಿದೆ ಆ್ಯಂಡ್ ಸಿಕ್ಕಾಪಟ್ಟೆ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಸೊ ಅವ್ರ ಜೊತೆನೇ ಕೇಳುವ ಹೇಗಿತ್ತು ಎಕ್ಸ್ಪೀರಿಯನ್ಸ್ ಅಂತ ಹೇಳಿ. ಎಸ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಶ್ರುತಿ ಅವರಿಗೆ. ಬನ್ನಿ. ಎಸ್, ನಗ್ನಗ್ತಾ ಬರ್ತಾ ಇದ್ದೀರಾ. ನನಗನ್ನಿಸುತ್ತೆ ಏನೋ ಹೊಸತಾಗಿ ಒಳ್ಳೆ ಕಮೆಂಟ್ಸ್ ಬಂದಿದೆ ಅಂತ. ಹೇಗಾಯಿತು ಡಾನ್ಸ್ ಪರ್ಫಾರ್ಮೆನ್ಸ್ ಎಲ್ಲ? ಚೆನ್ನಾಗಾಯಿತು ಸರ್ ಡ್ಯಾನ್ಸ್ ಎಲ್ಲ. ಓಕೆ, ಜಡ್ಜಸ್ನವರೆಲ್ಲ ಏನು ಹೇಳಿದರು, ಏನು ಕಮೆಂಟ್ಸ್ ಕೊಟ್ಟರು?
ಕಮೆಂಟ್ಸು ಒಳ್ಳೆ ಸಿಕ್ಕಿದ್ದು, ಬಟ್ ಕಾಸ್ಟ್ಯೂಮ್ ಬಗ್ಗೆ ಸ್ವಲ್ಪ ಈ ಕಾಸ್ಟ್ಯೂಮ್ ಆ ಸಾಂಗಿಗೆ ಸೂಟ್ ಆಗಲಿಲ್ಲ ಅಂತ ಹೇಳಿದರು. ಓಕೆ, ನನ್ಗನಿಸುತ್ತೆ ನೀವು ಶ್ರೀದೇವಿ ಅವರ ಹಾಡನ್ನು ಸೆಲೆಕ್ಟ್ ಮಾಡಿದ್ರಿ ಅಲ್ವಾ? ಹೌದು ಸರ್. ಓಕೆ, ಎನಿ ಹೌ ಶ್ರೀದೇವಿ ಅಂತ ಹೇಳಿದ್ರೆ ಅಷ್ಟು ಇಷ್ಟನಾ ನಿಮಗೆ? ಹಾಂ, ಇಷ್ಟ ಸರ್. ಅದರಲ್ಲೂ ಸ್ಪೆಷಲ್ ಆಗಿ ನಮ್ಮ ಜಡ್ಜಸ್ ಅವರು ಬಂದು ಸಮೇತ ನಿಮ್ಮ ಜೊತೆ ಡ್ಯಾನ್ಸ್ ಮಾಡಿದ್ರು, ಹೇಗನಿಸ್ತು? ತುಂಬ ಖುಷಿ ಆಯಿತು. ಸೊ ನೆಕ್ಸ್ಟ್ ರೌಂಡ್ಗೆ ಸೆಲೆಕ್ಟ್ ಆದರೆ ಪರ್ಫಾರ್ಮೆನ್ಸ್ ಮಾಡಲಿಕ್ಕೆ ಪ್ರಿಪೇರ್ ಆಗಲಿಕ್ಕೆ ಇನ್ನೂ ಇದೆ. ಸೊ ಯಾವ ರೀತಿ ಪ್ರಿಪೇರ್ ಆಗ್ತೀರಾ? ಅಂದರೆ ಈ ಸಲ ನಾವೇ ಖುದ್ದಾಗಿ ಮೊಬೈಲ್ ನೋಡಿ ಟಿ ವಿ ನೋಡಿ ಕಲ್ತದ್ದು. ಸೊ ನೆಕ್ಸ್ಟ್ ಟೈಮ್ ಏನಾದರೂ ಸೆಲೆಕ್ಷನ್ ಆದರೆ ಕೊರಿಯೋಗ್ರಾಫರ್ ಹಿಡಿದು ಇನ್ನೂ ಬೆಟರ್ ಮಾಡುವ ಅಂತ ಆಸೆ. ಸೂಪರ್. ಸೊ ಹೋಪ್ ಫಾರ್ ದ ಬೆಸ್ಟ್. ಸೆಲೆಕ್ಟ್ ಆದರೆ ಚೆನ್ನಾಗಿ ಪ್ರಿಪೇರ್ ಆಗಿ ಮತ್ತೆ ಬನ್ನಿ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಎಸ್, ಬಾಯ್. ಎಸ್ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 5 ಪವರ್ಡ್ ಬೈ ಸಿಟಡೆಲ್ ಡೆವಲಪರ್ಸ್ ಹಾಗೂ ಅರುಣಾ ಮಸಾಲಾ. ನಮ್ಮ ಶೈನಿಂಗ್ ಪಾರ್ಟ್ನರ್ ಶಶಿ ಬ್ಯೂಟಿ ಪ್ಲಸ್ ಸೋಪ್, ಇವರಿಗೆ ಥ್ಯಾಂಕ್ಸನ್ನು ಹೇಳ್ತಾ ನಮ್ಮ ಕೋ ಸ್ಪಾನ್ಸರ್ಸ್ ಆಗಿದ್ದಾರೆ ಫ್ಲೋರೋಮಾ ಫ್ಲೋರ್ ಕ್ಲೀನರ್, BA ಪ್ಲೈವುಡ್, ಸ್ಮರಣಿಕಾ, ಹಾಗೆ ಇವರೆಲ್ಲ ಸ್ಪಾನ್ಸರ್ಸ್ಗೆ ಥ್ಯಾಂಕ್ಸನ್ನು ಹೇಳ್ತಾ ವಿ ಆರ್ ಟೇಕಿಂಗ್ ಅ ವೆರಿ ವೆರಿ ಶಾರ್ಟ್ ಬ್ರೇಕ್. ಎಲ್ಲೂ ಹೋಗಬೇಡಿ, ನೆಕ್ಸ್ಟ್ ಕಂಟೆಸ್ಟೆಂಟ್ ರೆಡಿ ಆಗಿದ್ದಾರೆ. ಟೇಕ್ ಅ ಬ್ರೇಕ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಕರ್ನಾಟಕದ ದ ಮೋಸ್ಟ್ ವಾಂಟೆಡ್, ದ ಮೋಸ್ಟ್ ಅವೈಟೆಡ್ ಶೋ ನಮ್ಮ ಟಿವಿ ಪ್ರೆಸೆಂಟ್ ಮಾಡುವಂತಹ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 5. ನಮ್ಮ ಕಾರ್ಯಕ್ರಮದ ಮೇನ್ ಸ್ಪಾನ್ಸರ್ಸ್ ಆಗಿದ್ದಾರೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪವರ್ಡ್ ಬೈ ಸಿಟಡೆಲ್ ಡೆವಲಪರ್ಸ್ ಹಾಗೂ ಅರುಣಾ ಮಸಾಲಾ. ನಮ್ಮ ಕಾರ್ಯಕ್ರಮದ ಶೈನಿಂಗ್ ಪಾರ್ಟ್ನರ್ ಶಶಿ ಪ್ಲಸ್ ಬ್ಯೂಟಿ ಸೋಪ್. ಇದರ ಜೊತೆಗೆ ನಮಗೆ ಸಹಕಾರವನ್ನು ನೀಡಿದವರು ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್, ಸ್ಮರಣಿಕಾ ಫ್ರಮ್ ಉಡುಪಿ ಹಾಗೂ BA ಪ್ಲೈವುಡ್, ಇವರೆಲ್ಲರಿಗೂ ಥ್ಯಾಂಕ್ಸನ್ನು ಹೇಳ್ತಾ ನಮ್ಮ ಇಂದಿನ ನೆಕ್ಸ್ಟ್ ಕಂಟೆಸ್ಟೆಂಟನ್ನು ಕರೆಯುವಂತಹ ಸಮಯ. ಅದರ ಮೊದಲು ಮಾನ್ಸಿ ಮೇಡಮ್ ಅವರಿಗೆ ನನ್ನ ಒಂದು ಪ್ರಶ್ನೆ. ಎಸ್, ತಾಯಂದಿರಿಗಾಗಿ ಮಾಡಿದಂತಹ ಈ ವೇದಿಕೆ, ನೀವು ಕೂಡ ಒಂದು ತಾಯಿಯಾಗಿದ್ದೀರಾ. ನಿಮ್ಮ ಮಕ್ಕಳು ನಿಮಗೆ ಯಾವ ರೀತಿ ಸಹಕಾರ ನೀಡ್ತಾರೆ ಆ್ಯಸ್ ಅ ಮದರ್ ವೆನ್ ಯು ಗೋ ಔಟ್ ಆ್ಯಂಡ್ ಶೈನ್? ಯಾವ ರೀತಿಯ ಬೆಂಬಲವನ್ನು ನೀಡ್ತಾರೆ ಅನ್ನುವಂಥದ್ದು ನಿಮಗೆ ತುಂಬ ಜನ ಕೇಳ್ತಾ ಇರ್ತಾರೆ. ಅವರಿಷ್ಟು ಶೈನ್ ಆಗ್ತಾ ಇದ್ದಾರೆ, ಅವರ ಮಕ್ಕಳು ಕೂಡ, ಅಂದರೆ ಮಗಳಿದಾಳಲ್ಲ, ಹೋಗಿ ಯಾವ ರೀತಿಯಿಂದ ಮಮ್ಮಿಯನ್ನು ಅವರು ಪೋಷಿಸ್ತಾರೆ ಅನ್ನುವಂಥದ್ದು. ನನ್ನ ಮಗಳು ಸುರಭಿ ತುಂಬ ಒಳ್ಳೆ ಸಪೋರ್ಟ್ ಮಾಡ್ತಾ ಬಂದವಳು. ನಾನು ಅವಳನ್ನು ಹೆತ್ತಾಗಿಂದ ಸಹ ನಾನು ಡ್ಯಾನ್ಸ್ ಪ್ರೋಗ್ರಾಮ್ ನಿಲ್ಲಿಸಿರಲಿಲ್ಲ, ಕೆಲವು ತಿಂಗಳಷ್ಟೇ ಸ್ಟಾಪ್ ಮಾಡಿದ್ದೆ. ನನ್ನ ಎಲ್ಲ ಕಾರ್ಯಕ್ರಮಕ್ಕೆ ಅವಳು ಬರ್ತಿದ್ಲು ಚಿಕ್ಕದಾಗಿಂದಲೂ, ಈಗಲೂ ಬರ್ತಾಳೆ. ಈಗಲೂ ಅವಳು ಪರ್ಫಾರ್ಮರ್ ಆಗಿದ್ದಾಳೆ, ನನ್ನನ್ನು ತುಂಬ ಸಪೋರ್ಟ್ ಮಾಡ್ತಾಳೆ. ತುಂಬ ಖುಷಿ ಆಗ್ತದೆ. ವೆರಿ ನೈಸ್. ಮಗಳು ಅಂತ ಹೇಳುವಾಗ ಅಟ್ಯಾಚ್ಮೆಂಟ್ ಸ್ವಲ್ಪ ಜಾಸ್ತಿನೇ ಇರುತ್ತೆ ಅಲ್ವಾ? ರೈಟ್. ಯಾವುದಾದ್ರೂ ಒಂದು ಎಪಿಸೋಡಲ್ಲಿ ಅವಳನ್ನು ಕೂಡ ಈ ವೇದಿಕೆ ಕರೆಯುವಂಥ ಭಾಗ್ಯ ನಮ್ಗೆ ಸಿಗಲಿ. ಖಂಡಿತ. ವಿಲ್ ಬಿ ಅವೈಟಿಂಗ್ ಫಾರ್ ದ್ಯಾಟ್. ಈ ಸಮಯದಲ್ಲಿ ನಾನು ನನ್ನ ಅಮ್ಮನ ನೆನಪು ಮಾಡ್ಕೊಳ್ಳೇಬೇಕು. ನನ್ನ ಅಮ್ಮ ಶಾರದಾ ಉಪಾಧ್ಯಾಯ ಕಡಿಯಾಳಿ ಶಾಲೆಯಲ್ಲಿ ಸೈನ್ಸ್ ಟೀಚರ್ ಆಗಿದ್ದರು, ಈಗ ರಿಟೈರ್ಡ್ ಆಗಿದ್ದಾರೆ. ಅವರು ನಾನು ಚಿಕ್ಕದಿರುವಾಗ ಡ್ಯಾನ್ಸ್ ಕ್ಲಾಸಿಗೆ ನನ್ನನ್ನು ಸೇರಿಸಿದ್ರು. ನನಗೆ ದೇವರಾಣಿಗೂ ಇಷ್ಟವೇ ಇರಲಿಲ್ಲ. ಆಗ ನಾನೇನು ಮಾಡ್ತಿದ್ದೆ, ಡ್ಯಾನ್ಸ್ ಕ್ಲಾಸಲ್ಲಿ ಒಂದು ಅಗಾಲದ ಕಂಬ ಇತ್ತು. ನಾನು ತೆಂಗಿನ ಮರದಾಗೂ ಇರಲಿಲ್ಲ, ಅಡಿಕೆ ಮರದಾಗಿದ್ದೆ. ಸೊ ಆ ಕಂಬದ ಹಿಂದೆ ಅಡುಗೆ ಕೊಂಡ್ಬಿಡ್ತಿದ್ದೆ, ಡ್ಯಾನ್ಸೇ ಮಾಡ್ತಿರ್ಲಿಲ್ಲ. ಆವಾಗಲೂ ಅಮ್ಮ ದಬ್ಬಿ ಹೊರಗೆ ಎಳೆದು ಡ್ಯಾನ್ಸ್ ಮಾಡಿಸ್ತಿದ್ರು. ಆವಾಗ ಅಮ್ಮ ಏನು ಕೊಟ್ಟ ಪೆಟ್ಟಿರ್ಬೋದು ಅಥವಾ ಹೇಳಿದ ಬುದ್ಧಿವಾದ ಮಾತುಗಳಿರ್ಬೋದು, ಇವತ್ತು ನನಗೆ ಅದರ ಬೆಲೆ ಖಂಡಿತ ಗೊತ್ತಾಗ್ತಾ ಇದೆ. ನನ್ನ ಅಮ್ಮನಿಗೆ ನಾನು ಈ ವೇದಿಕೆ ಮೂಲಕ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದು ಆ ಋಣವನ್ನು ಯಾವತ್ತೂ ನಾವು ತೀರಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ರೈಟ್. ಥ್ಯಾಂಕ್ ಯು ಸೋ ಮಚ್. ಡೆಫಿನೆಟ್ಲಿ ನನ್ನಮ್ಮ ಕೂಡ ನನ್ನನ್ನು ಫೋರ್ಸ್ ಆಗಿ ಕಳಿಸ್ತಿದ್ರು. ಈಗ ನಾವು ನಮ್ಮ ಮಕ್ಕಳಿಗೆ ಹೇಳುವಾಗ ನಮಗೆ ಅನಿಸುತ್ತೆ, ಮಮ್ಮಿ ಹೇಳಿದ್ರಿಂದ ಆಗಿದೆ ಅಲ್ಲ, ಆಯ್ತಲ್ವಾ ಅಂತ ಅಲ್ವಾ? ರೈಟ್. ಥ್ಯಾಂಕ್ ಯು ಟು ಆಲ್ ದ ಮದರ್ಸ್. ಯಾರೆಲ್ಲ ತಾಯಂದರು ತಮ್ಮ ಮಕ್ಕಳಿಗೋಸ್ಕರ ಮಕ್ಕಳ ಭವಿಷ್ಯವನ್ನು ರೂಪಿಸಲಿಕ್ಕೆ ಆ ಒಂದು ಶ್ರಮವನ್ನು ಪಡ್ತಾರ, ಎಲ್ಲ ತಾಯಂದರಿಗೆ ಒಂದು ತಲೆಬಾಗಿ ನಮಸ್ಕಾರ ನೀಡ್ದ ಈ ವೇದಿಕೆಯಲ್ಲಿ ಮುಂದಿನ ಕಂಟೆಸ್ಟೆಂಟನ್ನು ಕರೆಯುವಂಥ ಸಮಯ. ಇಟ್ಸ್ ಟೈಮ್ ಟು ಕಾಲ್ ನೀತಾ. ಸೊ ಪ್ಲೀಸ್ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಫಾರ್ ಆರ್ ನೆಕ್ಸ್ಟ್ ಕಂಟೆಸ್ಟೆಂಟ್. ನೀತಾ. Namma TV and Sun Premium Refined Sunflower Oil presents Dance Mummy Dance Season 5 powered by Citadel Developers, tried, tasted and trusted Aruna Masalegalu and shining partner Shashi plus Beauty Soap. So beautiful ಆಗಿರುವಂತಹ ಎಲ್ಲಾ ತಾಯಂದಿರು ಕಂಟೆಸ್ಟ್ ಮಾಡಲಿಕ್ಕೆ ಇವತ್ತಿನ ಮೊದಲ ಸುತ್ತಿಗೆ ರೆಡಿ ಇದ್ದಾರೆ. ಆ್ಯಂಡ್ ನಮ್ಮ ನೆಕ್ಸ್ಟ್ ಕಂಟೆಸ್ಟೆಂಟ್ ಅಂತೂ ಸೂಪರ್ ಆದಂತಹ ಕಾಸ್ಟ್ಯೂಮ್ ಅಲ್ಲಿ ರೆಡಿ ಆಗಿ ಬಂದಿದ್ದಾರೆ. ಸೊ ಬನ್ನಿ ನೋಡುವ ಯಾವ ರೀತಿ ಪ್ರಿಪೇರ್ ಆಗಿದ್ದಾರೆ, ಏನು ಪರ್ಫಾರ್ಮ್ ಮಾಡ್ತಾರೆ ಅಂತ ಹೇಳಿ. ಎಸ್, ವಾವ್ ಹಾಯ್. ಓಕೆ, ಇವ್ರನ್ನ ನೋಡುವಾಗ ಮಮ್ಮಿ ಅಂತ ಹೇಳೋದೇ ಬಾರಿ ಕಷ್ಟ ಅಂತ ಕಾಣುತ್ತೆ, ಯಾಕಂದ್ರೆ ಅಷ್ಟು ಎನರ್ಜೆಟಿಕಲ್ ಇದ್ದಾರೆ. ಎಸ್ ಮೇಡಮ್, ನಿಮ್ಮ ಹೆಸರು? ನೀತು ಅವರು ಎಲ್ಲಿಂದ ಬರ್ತಾ ಇರೋದು? ಆ್ಯಕ್ಚುಲಿ ಕೃಷ್ಣಾಪುರ, ಹಸ್ಬೆಂಡ್ ಮನೆ ಬಂದು ಚೆನ್ನೈಯಲ್ಲಿರೋದು.
ಓಕೆ, ನನ್ಗನ್ಸುತ್ತೆ ಇಷ್ಟು ಬ್ಯೂಟಿಫುಲ್ ಆಗಿ ಕಾಣಲಿಕ್ಕೆ ಶಶಿ ಪ್ಲಸ್ ಬ್ಯೂಟಿ ಸೋಪೆ ಕಾರಣ ಅಂತ ಕಾಣುತ್ತೆ. ಬಟ್ ಎನಿ ಹಾವ್, ಇಷ್ಟು ಚೆನ್ನಾಗಿ ಡ್ರೆಸ್ ಮಾಡಿದ್ದೀರಾ. ಡಾನ್ಸ್ ಫಸ್ಟ್ ಟೈಮ್ ಮಾಡ್ತಾ ಇರೋದು ಅಥವಾ ಇದಕ್ಕಿಂತ ಮುಂಚೆ ಮಾಡಿದ್ದೀರಾ? ಇಲ್ಲ, ನಾನು ಪ್ರೊಫೆಷನಲ್ ಡ್ಯಾನ್ಸರ್. ಆ್ಯಕ್ಚುಲಿ ಸಿನಿ ಇಂಡಸ್ಟ್ರಿಯಲ್ಲಿ ಇರೋದು, ಅಸಿಸ್ಟೆಂಟ್ ಕೊರಿಯೋಗ್ರಾಫಿ ಮಾಡ್ತಿರೋದು. ಓ, ಹಾಗಾದ್ರೆ ಇದು ಸೂಪರ್ ಮಾಮ್. ಸೊ ಅಸಿಸ್ಟೆಂಟ್ ಕೊರಿಯೋಗ್ರಫಿ ಬೇರೆ ಮಾಡಿದ್ದೀರಾ ಅಂತ ಹೇಳಿದ್ರೆ ಇಟ್ಸ್ ಡೆಫಿನೆಟ್ಲಿ ವಂಡರ್ಫುಲ್. ಆ್ಯಂಡ್ ನಿಮ್ಗೆ ಗೊತ್ತಿರ್ಬೋದು, ನಮ್ಮ ಟಿವಿಯ ನಮ್ಮ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸೀಸನ್ 4 ಮುಗಿದಿದೆ. 1, 2, 3, 4 ಸಕ್ಸಸ್ಫುಲ್ ಆಗಿ ಮುಗಿದಿದೆ. ಈಗ 5th ಸೀಸನ್. ಸೊ ಆಡಿಷನ್ ಅಟೆಂಪ್ಟ್ ಮಾಡಿದ್ರಿ, ಹೇಗಿತ್ತು ಆಡಿಷನ್? ಸ್ಪೆಷಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಅಂದರೆ ನಾನು ರಿಯಾಲಿಟಿ ಶೋಸ್ ಅಂತ ಮಾಡಿದ್ದು ಇಲ್ಲ, ಅಂದರೆ ಶೂಟಿಂಗಲ್ಲೇ ಮೇಯ್ನಾಗಿ ಬ್ಯುಸಿ, ಅದರಲ್ಲೇ ಇದು ಮಾಡ್ತಾ ಇರ್ತೀನಿ. ಇದರಲ್ಲಿ ಬಂದು ಡಿಫ್ರೆಂಟಾಗಿ ನನಗೆ ಒಂಥರ ಎಕ್ಸ್ಪೀರಿಯನ್ಸ್ ನೋಡಬೇಕು ಏನಂತ. ಅದನ್ನು ನರ್ವಸಿಂಗ್ ಇರುತ್ತೆ ಅದರಲ್ಲಿ. ಆ ಒಂದು ಫೀಲ್ಡ್ ಬೇರೆ, ಈ ಫೀಲ್ಡ್ ಒಂದು ಬೇರೆ, ಆ ಥರ. ಸೊ ಮಕ್ಕಳು ಎಷ್ಟನೇ ಕ್ಲಾಸಲ್ಲಿ ಕಲಿತಾ ಇರೋದು ನಿಮ್ಮ? ನಿಯರ್ ಬೇಬಿ ಅವಳು. ಈಗ 1 year ಆಗಿ 2 months ಬೇಬಿ. ಇವಾಗ ನಾನು ಎಂಟ್ರಿ ಆಗಿದ್ದೀನಿ. ಈಗ 1.5 year ಸ್ಟಾಪ್ ಮಾಡಿದ್ದೆ, ಈಗ ರೀಸ್ಟಾರ್ಟ್ ಮಾಡ್ತಿರೋದು. ವೆರಿ ನೈಸ್, ವೆರಿ ನೈಸ್. ಸೊ ಇಷ್ಟು ಕೆಲವೊಂದು ಅನುಭವಗಳು ನಿಮಗೆ ಇದೆ. ಸೊ ಬಟ್ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 5 ಅಂತ ಹೇಳುವಾಗ ಡೆಫಿನೆಟ್ಲಿ ಕಂಟೆಸ್ಟೆಂಟ್ಸ್ಗಳು ಪ್ರಾಪರ್ ಟಕ್ಕರ್ ಕೊಡ್ತಾರೆ. ಸೊ ಯಾವ ರೀತಿ ಅದಕ್ಕೆ ಪ್ರಿಪೇರ್ ಆಗಿದ್ದೀರಾ? ನಿಜ ಹೇಳಬೇಕಂದ್ರೆ ನಾನು ನಿನ್ನೆ ಅಷ್ಟೇ ಬಂದೆ ಇಲ್ಲಿಗೆ. ಇನ್ನೂ ಬೆಸ್ಟ್ ಕೊಡಬೇಕಂತ ಟ್ರೈ ಮಾಡ್ತಿರೋದು ಅಷ್ಟೇ, ಗೊತ್ತಿಲ್ಲ. ಓಕೆ, ನಿಮ್ಮ ಒಂದು ಇಷ್ಟದ ಡಾನ್ಸ್ ಫಾರ್ಮ್ ಅಂತ ಹೇಳಿದ್ರೆ ಯಾವುದು? ಫೋಕ್. ಸೊ ಜಾನಪದ ಶೈಲಿ ಅಂತ ಹೇಳಿದ್ರೆ ಇಷ್ಟ? ಹೌದು. ಸೊ ಇವತ್ತಿನ ಮೊದಲ ಸುತ್ತಿಗೆ ಏನು ಪ್ರಿಪೇರ್ ಮಾಡಿದ್ದೀರಾ? ಅದೇ ಫೋಕ್ ಸಾಂಗ್, ಆ್ಯಕ್ಚುಲಿ ತೆಲುಗು ಸಾಂಗ್ అంటే ಅದನ್ನೇ ಟ್ರೈ ಮಾಡ್ತಿರೋದು. ವೆರಿ ನೈಸ್, ವೆರಿ ನೈಸ್, ಸೂಪರ್. ಸೊ ನನಗನ್ನಿಸುತ್ತೆ ನರ್ವಸ್ ಅಥವಾ ಏನು ಕಾಣ್ತಾ ಇಲ್ಲ, ಅವರು 100% ಕಾನ್ಫಿಡೆಂಟ್ ಅಲ್ಲಿ ಇದ್ದಾರೆ. ಆ್ಯಂಡ್ ಐ ವಿಶ್ ಆಲ್ ದ ವೆರಿ ಬೆಸ್ಟ್. ನಿಮಗೋಸ್ಕರ ಸ್ಟೇಜ್ ಕಾಯ್ತಾ ಇದೆ. ಗುಡ್ ಲಕ್ ಮ್ಯಾಮ್. ಥ್ಯಾಂಕ್ ಯು. అంటే అమలాపురం, అంటే ఆహాపురం, ఈ అంటే ఇచ్చాపురం, ఈల కొట్టి లాగుతారు ఆంధ్రాజనం. హే ఆ అంటే అమలాపురం, అంటే ఆహాపురం, ఈ అంటే ఇచ్చాపురం, ఈల కొట్టి లాగుతారు ఆంధ్రాజనం. ఊ అంటే ఉంగాపురం, ఊ అంటే ఊగే జనం, ఏ అంటే ఎత్తు పల్లం, యాలమెసి వాలుతారు కుర్రాకుల్లో. పాలకొల్లు చేరినప్పుడే పిల్లడు బయటదారుడెక్కువాయరు. యానాము చేరినా ఈనాము మారునా, ఫ్రెండ్షిప్ పిడేలు ఆగునా. హే ఓరిప్ప యారి దేవుడో, ఓరకంటి సూపుతోనే సంపుతుంటాడు. ఓరిప్ప యారి దేవుడో, గాలితోనే కాలమేసి లాగుతుంటాడు. హే ఆ అంటే అమలాపురం, అంటే ఆహాపురం, ఈ అంటే ఇచ్చాపురం, ఈల కొట్టి లాగుతారు ఆంధ్రాజనం. గాజువాక చేరినాక మోజు పట్ట కుర్రమూక, నన్ను అంటకాగి చంపినారు రో. కూరలేని చీరకట్టు, జారిపోయే గుట్టుమట్టు, చూస్తే రొంపిలోకి దింపకుంటరా. రాజనిమ్మ పండులప్పుడే ఎప్పుడో రాజమండ్రి రాజుకుందిరో. చిత్రాంగి మేడలో చీకట్ల వాడలో చీరంచు తాకి చూడరో. హే ఆ అంటే అమలాపురం, అంటే ఆహాపురం, ఈ అంటే ఇచ్చాపురం, ఈల కొట్టి లాగుతారు ఆంధ్రాజనం. కొంచెం బీటు మార్చండి రా బాబు. హే అల్లవారి పిల్లగాడ, అల్లుకోర సంతగాడ, సొంతమైన మామ వంట మందుకో. రేణిగుంట రాణి వంట, బిట్రగుంట బేబీ వంట, నువ్వు
నువ్వు సిగ్నల్ ఇచ్చి రైలు నాపుకో హే ఒట్టిలోన సెంట పుట్టెరో ఎన్నడో ఒట్టి పూస తేలు పుట్టెరో నేనాడదాన్నిరో ఆడింది ఆటరో అంబోరం బాజి పెట్టలో అంటే ఆ అంటే అమలాపురం అంటే ఆహాపురం ఈ అంటే ఇచ్చాపురం కీల కొట్టి లాగుతారు ఆంధ్ర జన ఊ అంటే ఉంగాపురం ఊ అంటే ఊగే జనం ఏ అంటే ఎత్తు పొలం యాలమేస్తే వాలుతారు కుర్రాకుల్లా పాలకొల్లు చేరినప్పుడే పిల్లడు బయటదారుడెక్కువాయరో యానాము చేరినా ఈనాము మారునా ఫ్రెంచి పిడేలు ఆగునా హే ఓరి కయారి దేవుడో ఓరకట్టి సూపుతోనే సంపుతుంటాడు ఓరి కయారి దేవుడో గాలితోనే కాలమేసి లాగుతుంటాడు ಓಕೆ ಬ್ಯೂಟಿಫುಲ್ ಆಗಿರುವಂಥ ಒಂದು ಪರ್ಫಾರ್ಮೆನ್ಸನ್ನು ನೋಡೋ ಇದರಲ್ಲಿ ಇವಾಗ ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳುವಂಥ ಸಮಯ ಟು ಟೇಕ್ ಎ ಶಾರ್ಟ್ ಬ್ರೇಕ್ ಆ್ಯಂಡ್ ಡೂ ಕಮ್ ಬ್ಯಾಕ್. ಓಕೆ 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 ಫ್ಯಾಂಟಾಸ್ಟಿಕ್. ಸೊ ಫಸ್ಟ್ ಆಫ್ ಆಲ್ ಒಂಜಿ ಪನ್ನೋಡು ಈರ್ ಚೂಸ್ ಮಲ್ತಿನ ಸಾಂಗ್ ಉಂಡದೆ ದ್ಯಾಟ್ ಈಸ್ ಅಬ್ಸಲ್ಯೂಟ್ಲಿ ಫ್ಯಾಂಟಾಸ್ಟಿಕ್. Thank you. ಏರೆ ಏನು ಕೇಂಡಲ್ಲ ಸೊ ಅಕ್ಲಿ ನಲ್ಬೋಡು ಮನಸ್ಸಾಪುಂಡು. ಸೊ ಐಕ್ ಮಸ್ತ್ ಎನರ್ಜಿ ಬೋಡು. ಸೊ ಐನ್ ತೋಜಾದಾರ್ ಪನ್ಪುನ ಅಂಚಿನ ಒಂಜಿ ನಂಬಿಕೆ ಉಂಡು. ಸೊ ಫಸ್ಟ್ ಆಫ್ ಆಲ್ ಬಲ್ಲೆ ಇರ್ ದಾದ ಅನ್ಪುನ ಆ್ಯಕ್ಚುಲಿ ಅಸಿಸ್ಟೆಂಟ್ ಕೊರಿಯೋಗ್ರಾಫರ್ ಆ್ಯಕ್ಚುಲಿ ಈ ಸಿನಿ ಫೀಲ್ಡ್ ಉಳ್ಳ ಚೆನ್ನೈಡ್. ಓ ಮೈ ಗಾಡ್, ಸೂಪರ್. ಸೊ ಸಿನಿ ಫೀಲ್ಡ್ ಕೊರಿಯೋಗ್ರಾಫರ್ ಆದಿರ ಆಲ್ರೆಡಿ ಪ್ರೂವ್ ಮಲ್ದಿ ಬೊಕ್ಕಲ. ಸೊ ಇಂಚಿನ ವೇದಿಕೆಗೆ ಬರೋಡು ನಾಡು ದಯಗೆ ಪೂರ ಊರುಳ ಒಂದು ಮಲ್ತಾನ ಇಂದ ಊರು ಬರ್ತದೆ ನನ್ನೆಲ್ಲ ಏನು ಎನ್ನ ಪರ್ಫಾರ್ಮೆನ್ಸ್ ಏರೆಲ್ಲ ಗೊತ್ತಿಜ್ಜಿ ಆತು ಧ್ವಜ ಬೋರ್ಡು ಬಂದೆ ಹೇಳ್ಬೇಕು ನಾವು ತಮಿಳ್ನಾಡನ ಪೂರ ಎಲ್ಲ ಗೊತ್ತು ಈತ ನಮ್ಮ ಊರು ಎರೆಲ್ಲ ಆತು ಚಾದ್ ಬಾಕೊಂಜಿ ಈ ಚಾನಲ್ ಈತಡ ಒಂದು ಮಲ್ತಿಜ್ಜಿ ಫಸ್ಟ್ ಟೈಮ್. ಓಕೆ, ಸೊ ಈ ಶೋ ಆಯ್ಬೊಕ್ಕ ಈರೇನು ನಾಡಂ ಮದ್ದು ತುಳು ಸಿನಿಮಾ ಕನ್ನಡ ಸಿನಿಮಾ ಅವ್ಲೇರ್ ವರ್ಕ್ ಮನ್ಪಲೆಗ್ ಆವಡ್ ವಿಶ್ ಆಲ್ ದಿ ಬೆಸ್ಟ್. ಆ್ಯಂಡ್ ಫಸ್ಟ್ ಆಫ್ ಆಲ್ ಅಕ್ಕಳಕ್ಕೇನು ಎಂಜಾಣ ಬೊಕ್ಕ ಬಾದಿರ್ಗ. ಸೊ ಸುರುಕಾದ ನಮ್ಮ ನಿತೇಶ್ ಬಲ್ಲ ಎಂಜಾನಿರೆ ಕಿ ಪಣ ಮೇರೆ ಮಲ್ತಿನ ಈ ಡ್ಯಾನ್ಸ್ ಕಿ ಎಂಜಾನಿರೆ ಪ್ಲೀಸ್. ಓಕೆ ನೀತಾ ನಮಸ್ತೆ ಮಾಸ್ಟರ್. ನಮಸ್ಕಾರ ನೀತಾ. ಇರ್ನ ಪ್ರೊಫೆಷನ್ ಎಡ್ಡು ಅಸಿಸ್ಟಿಂಗ್ ಅಂತಂದಿಲ್ಲ ತಮಿಳ್ನಾಡು ಚೆನ್ನೈ ಇಡದೆ ಅಂದಂದು ವೆರಿ ಗುಡ್ ವೆರಿ ಗುಡ್. ಸೊ ಇರ್ನ ಪರ್ಫಾರ್ಮೆನ್ಸ್ ಬಗ್ಗೆ ಇರ್ನ ಪರೋಡಾಂಡ ಇರ್ನ ಸ್ಟಾರ್ಟಿಂಗ್ ಸೂಪರ್ ಇತ್ತನ್ ಬಾರ್ ಶೋಕ್ ಇತ್ತನ್ ಸ್ಟಾರ್ಟೆಡ್ದು ಇರ್ ಬೀಟ್ ಉಂಡದೆ ಎಡ್ಡ ಕ್ಯಾಚ್ ಬಂದರ್ ಇರ್ನ ಪರ್ಫಾರ್ಮೆನ್ಸ್ ಇಡು ಇರ್ ಗೊತ್ತಾಪು ಯುವರ್ ಎ ಗುಡ್ ಪರ್ಫಾರ್ಮರ್. ಇರ್ ತೊಜಪಾಯರು ಇರ್ನ ಸ್ಟಾರ್ಟ್ ಬೀಟ್ ಇಡ್ದೆ ಗೊತ್ತಾಂಡು ಇರ್ನ ಪರ್ಫಾರ್ಮೆನ್ಸ್ ಸೂಪರ್ ಇತ್ತನ್ ವೆರಿ ಗುಡ್. ಥ್ಯಾಂಕ್ ಯು ಥ್ಯಾಂಕ್ ಯು. ಎನರ್ಜಿ ಒಂಚೂರು ಡ್ರಾಪ್ ಆಂಡ್ ಎಂಡ್ಗೆ ಎಸ್ ಗೊತ್ತು ಅವೇನೊಂಚೂರು ಮೇಂಟೈನ್ ಬಂದನ್ನ ನಲ್ಲ ಪೊರ್ಲಾತು ಆಂಡ ಓವರ್ ಆಲ್ ಪನ್ಪುರಂಡ ಯು ಆರ್ ಎ ವೆರಿ ಗುಡ್ ಪರ್ಫಾರ್ಮರ್. ಥ್ಯಾಂಕ್ ಯು ಮಾಸ್ಟರ್. ಮಸ್ತ್ ಎಟ್ಟೆ ಮಂತರ್. ಥ್ಯಾಂಕ್ ಯು. ಓಕೆ, ಗುಡ್ ಲಕ್. ವಿಶ್ ಯು ಇದು ನೆಕ್ಸ್ಟ್ ನಿಕ್ ಎಡ್ಡೆ ಅವಾರ್ಡ್ ಪಂದೆ ಅನ್ಕೇನೊಂದಿಲ್ಲ. ಥ್ಯಾಂಕ್ ಯು ಮಾಸ್ಟರ್. ಫ್ಯಾಂಟಾಸ್ಟಿಕ್. ಸೊ ಬಾರಿ ಎಡ್ಡೆ ಕಮೆಂಟ್ ತಿಕ್ಕಂಡೆ. ಸೊ ಇತ್ತೆ ಮ್ಯಾಮ್ ದಾದ ಅನ್ ಪೇರು ಕೇನ್ಗಬಲೆ. ಸೊ ಮ್ಯಾಮ್ ಇರಗೆಂಜಾನ್ ಲೀತಾ ಅವರೇ ನಮಸ್ತೆ. ನಮಸ್ತೆ ಮ್ಯಾಮ್. ಹ್ಯಾಟ್ಸ್ ಆಫ್. Thank you, ಸೂಪರ್ ಪರ್ಫಾರ್ಮೆನ್ಸ್. ಆ ಸಾಂಗಿಗೆ ಬೇಕಾದ ಬಾಡಿ ಲ್ಯಾಂಗ್ವೇಜ್ ಆ್ಯಟಿಟ್ಯೂಡ್ ಥ್ರೂ ಔಟ್ ನೀವು ಮೇಂಟೈನ್ ಮಾಡಿದ್ರಿ ಆ್ಯಂಡ್ ದ್ಯಾಟ್ ವಾಸ್ ಸೂಪರ್. ಥ್ಯಾಂಕ್ ಯು ಮಾಸ್ಟರ್. ತುಂಬ ಚಂದದ ಕಾಸ್ಟ್ಯೂಮ್ ಇದೆ. ಎನರ್ಜಿ ಸ್ವಲ್ಪ ಅಲ್ಲಲ್ಲಿ ಡ್ರಾಪ್ ಆಗ್ತಾ ಇದ್ರು, ಎಂಡ್ವರೆಗೂ ತಕ್ಕ ಮಟ್ಟಿಗೆ ನೀವು ಮೇಂಟೈನ್ ಮಾಡಿದ್ರಿ ಆ್ಯಂಡ್ ಓವರ್ ಆಲ್ ತುಂಬ ಖುಷಿ ಆಯಿತು. ನಾನು ಒಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಈ ನೀವು ಅಸಿಸ್ಟೆಂಟ್ ಕೊರಿಯೋಗ್ರಾಫರ್ ಆಗಿದ್ದು ಕೂಡ ನಮ್ಮ ಊರಿನ ನಮ್ಮ ಟಿವಿಯ ನಮ್ಮ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಕಾಂಪಿಟೇಷನಿಗೆ ಬಂದು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಿ ಅಂದರೆ ಅದು ಈ ಚಾನಲ್ನ ಮತ್ತು ಈ ಕಾರ್ಯಕ್ರಮದ ಸ್ಟ್ಯಾಂಡರ್ಡನ್ನು ಇನ್ನೂ ಎತ್ತಿ ಹಿಡಿತಾ ಉಂಟು. ಪ್ಲಸ್ ಇದರ ಸ್ಟ್ಯಾಂಡರ್ಡನ್ನು ತೋರಿಸ್ತಾ ಇದೆ. ಅದು ಅಷ್ಟು ವ್ಯಾಲ್ಯೂ ಈ ಕಾರ್ಯಕ್ರಮಕ್ಕಿದೆ ಅಂತ ನೀವು ತೋರಿಸ್ಕೊಡ್ತಿದ್ದೀರಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಮಾಸ್ಟರ್. ಫ್ಯಾಂಟಾಸ್ಟಿಕ್. ಸೊ ಕೊನೆಯದಾಗಿ ನಮ್ಮ ಸೂರಜ್ ಸನಿಲ್ ಅವರು ಏನು ಹೇಳ್ತಾರೆ ಕೇಳ ಬನ್ನಿ. ಹಲೋ ನೀತಾ. ಹಾಯ್. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಪನ್ಪದ ಬಾಯ್ಸ್ ನಕ್ಲಿಕ್ಕೆ ಆಸ್ ಎ ಕೊರಿಯೋಗ್ರಾಫರ್ ಆದ ಸ್ಟ್ಯಾಂಡ್ ಅಂತಾರೆ ಸಿನಿ ಫೀಲ್ಡ್ ಮಸ್ತ್ ಟಫ್ ಉಂಡು ಎಂಕುಲು ಕರ್ನಾಟಕಡೆ ತುಪ್ಪೆ ಬಟ್ ಈರು ಮ್ಯಾಂಗ್ಳೂರಿಯನ್ಸ್ ಆದ ಚೆನ್ನೈ ಪೋದು ಬೀಯಿಂಗ್ ಅಸಿಸ್ಟೆಂಟ್ ಕೊರಿಯೋಗ್ರಾಫ್ ವೆರಿ ವೆರಿ ಪ್ರೌಡ್ ಆಫ್ ಯು. ಒಂದು ಕಾಂಪಿಟೇಷನ್ ಗೋಲ್ ಕೌಂಟ್ ಆಪುಜಿ ಬಟ್ ಬೀಯಿಂಗ್ ಎ ಮ್ಯಾಂಗ್ಳೂರಿಯನ್ ಐ ಸಪೋರ್ಟ್ ಯು ಫಾರ್ ದ್ಯಾಟ್. ಕಂಗ್ರ್ಯಾಚುಲೇಷನ್, ವೆರಿ ಪ್ರೌಡ್ ಆಫ್ ಯು ಫಾರ್ ದ್ಯಾಟ್. ಓಕೆ, ಕಮಿಂಗ್ ಟು ಯುವರ್ ಪರ್ಫಾರ್ಮೆನ್ಸ್. ಟಪೋರಿ ಕ್ಯಾರೆಕ್ಟರ್ ಆದ ಟಪಂಗುಚಿ ಪರ್ಫಾರ್ಮೆನ್ಸ್ ವೆರಿ ವೆಲ್ ಪರ್ಫಾರ್ಮ್ಡ್. ಇನಿಷಿಯಲಿ ಐ ಬೋಡಿದ್ನ ಬಾಡಿ ಲ್ಯಾಂಗ್ವೇಜ್
ಸ್ಮೈಲ್ ಒಂಜಿ ಬರ್ಡ್ ಐ ಎಕ್ಸ್ಪ್ರೆಷನ್ ಪನ್ಪ ಒಂಜಿ ಗರ್ಲ್ಸ್ ಹ್ಯಾವ್ ಟು ಕ್ಯಾರಿ ವೆನ್ ದೇ ಡೂ ಐಟಮ್ ಸಾಂಗ್ಸ್ ಓಕೆ ಆ ಸಾಂಗ್ ಬೋಡಿತ್ನ ಎಕ್ಸ್ಪ್ರೆಷನ್ ಇಟ್ಟೈತನ್ ಆ್ಯಂಡ್ ಸಾಂಗ್ ಸೆಲೆಕ್ಷನ್ ಲಂಚನ್ ವೆರಿ ಕಾಂಪಿಟೇಟಿವ್ ಸಾಂಗ್ ಸೆಲೆಕ್ಷನ್ ಸ್ಟಾರ್ಟಿಂಗ್ ಎಂಡ್ ಮುಟ್ಟ ಒಂದೇ ಟೋಲ್ ರೆಸ್ಟ್ ದೆಪ್ಪರ ಇಜ್ಜಿ ದಾಯಪಂಡ ಹೆವಿ ಬೀಟ್ಸ್ ಉಂಡು ಆ್ಯಂಡ್ ನಾರ್ಮಲಿ ದಾದಾಪು ಪಂಡ 2-3 ಸಾಂಗ್ಸ್ ಮಿಕ್ಸ್ ಮನ್ ಮಗ ಯು ಗೆಟ್ ಯುನೋ ಇನ್ ಬಿಟ್ವೀನ್ ಒಂಜಿ ಗ್ಯಾಪ್ ತಿಕ್ಕೊಂಡು ಬಟ್ ಈ ರೋಲ್ ಗ್ಯಾಪ್ ದತ್ತನಂದೆ ಬಂದ್ನಿಕ್ hats off to you. You proved that you are a very strong performer. Thank you, Master. But enk irna improvisation alpa ಬೋರ್ಡ್ ಪಂಡ lip sync ಮಸ್ತ್ ಕಡೆ ಇರ್ ಸಾಂಗ್ ಪಂಡಿಜರ್ ಅವೇ ನೀರು ಇಂಪ್ರೂವ್ ಅಂತ ನೋಡು ಆ್ಯಂಡ್ ಆಸ್ ಬೋತ್ ಜಡ್ಜಸ್ ಟೋಲ್ಡ್ ಎನರ್ಜಿ ಡ್ರಾಪ್ ಆಗುಂಡು ಅವೇನು ಒಂಚೂರು ವರ್ಕ್ ಮಾಡ್ಲೆ ಇಫ್ ಯು ವರ್ಕ್ ಆನ್ ದಿಸ್ ಮೇ ಬಿ ಐ ವುಡ್ ಗಿವ್ ಯು ಸ್ಟ್ಯಾಂಡಿಂಗ್ ಓವೇಷನ್ ಇನ್ ಫ್ಯೂಚರ್ ಇಫ್ ಯು ಗೆಟ್ ಸೆಲೆಕ್ಟೆಡ್ ಓಕೆ ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು ಮಾಸ್ಟರ್ ಓಕೆ ಸೂಪರ್ ಸೊ ಇತ್ತ ಬನ್ನಿ ಎಂಚ ಫೀಲ್ ಆಪನ್ 3 ಜನ ಒಂಜಿ 90% ಇರ್ದೆ ಅಬೋನೆ ಎಡ್ಡೆ ಕಮೆಂಟ್ಸ್ ಕೊರಿಯರೆ ಸೊ ಹೌ ಡು ಯು ಫೀಲ್ ಸೀರಿಯಸ್ಲಿ ಮಸ್ತ್ ಹ್ಯಾಪಿ ಆಗುಂಡು ಆ್ಯಕ್ಚುಲಿ ಎಂದುಜಿ ಆ್ಯಕ್ಚುಲಿ ರಿಹರ್ಸಲ್ ಕೂಡ ಅದು ಮಲ್ದಿಜಿ ಇನಿ ಕಾಂಡನೇ ಆಯ್ತಾ ಅಂಚ ಮಲ್ಬರವಲ್ಲಿಯತ್ತೆ ಪ್ರೊಫೆಷನಲ್ ಅದೇ ಕಂಚ ಮಲ್ಬರವಲ್ಲಿ ಬಟ್ ಏರ್ ಇಲ್ಲ ಜಾಸ್ತಿ ಸಪೋರ್ಟ್ ಮಾಡ್ತೀರಿ ಒಂಜಿ ಪ್ಲಾಟ್ಫಾರ್ಮ್ ಬರೋಡು ನಾನು ಇಡ ಬರೋಡು ನಾಡ ಅಣ್ಣನಕು ಅಣ್ಣ ಎಲ್ಲರು ಬೈದರ ಆರ್ ಸೈಡ್ ಒಂದು ತೋಂದಿಲ್ಲ ರೆಂಜ್ ನಿತಿನ್ ಎನಿವೇಸ್ ಅರಗ್ಲಾ ಥ್ಯಾಂಕ್ ಯು ಸೋ ಮಚ್ ವಿಶ್ ಯು ಆಲ್ ದಿ ಬೆಸ್ಟ್ ಅರಗ್ಲಾ ಇರಗ್ಲಾ ಸೊ ಕುಡಂಜಿ ವಿಷಯದ ಪನ್ನೆಂಡನಾಡ ಈ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ವೇದಿಕೆ ಸೊ 5ನೇ ಸೀಸನ್ ಬೈದಾರೆ ಸೊ ದಾದ ಪಂಡ್ರೆ ಇಷ್ಟಪಡೆ ಸೊ ಇರ್ನಂಚಿನ ಏತೋ ಡ್ಯಾನ್ಸರ್ಸ್ ನನಲ್ಲ ನೆಕ್ಸ್ಟ್ ಸೀಸನ್ ಪನ್ನೋದು ಬೇರೆ ಬಟ್ ಈರು ಆಲ್ರೆಡಿ ಪ್ರೂವ್ ಮಲ್ದಿತ್ತಲ್ಲ ಇರು ಕೂಡ ಇಡ ಬೈದಾರೆ ಸೊ ಅಂಜನಾಗ್ಲೇ ದಾದ ಅನ್ಪರಿ ಗೊತ್ತಾ ಒಂದಿಷ್ಟು ದಾದ ಪನ್ನೋಡ ಮಸ್ತ್ ಹ್ಯಾಪಿ ಒಂದೊಂದು ಆತೆ ಅದು ಅಕ್ಲೇದಲ್ಲ ಕಿವಿ ಪಾತ್ರದಲ್ಲ ಬಂದ್ಬರ ಅಂದ್ರೆ ಅಕ್ಲೆ ಓಲಲ್ಲ ರೀ ಅಕ್ಲೆ ಗತಿ ಇಲ್ಲಡಕ್ಲು ತೂಪನಕ್ಲಿ ಕೆಲವರು ಮಾತ್ರ ಬರೋಡು ಇನ್ನೊಂದು ಇರ್ತಿಲ್ಲ ಬರ್ಬಿಜಾರ ಎಸ್ ಅಕ್ಲಿ ಪೂರೇಲ್ಲ ಅಕ್ಲಿಗೆ ಸಪೋರ್ಟ್ ಮಲ್ಪೋಡು ಅಕ್ಲು ಬರ್ಪಿನೇ ಇರ್ದಿಲ್ಲ ಅಕ್ಲಿಗೆ ಇಲ್ಲದ ಅಕ್ಲು ಫಸ್ಟ್ ಸಪೋರ್ಟ್ ಮಲ್ಪೋಡು ಮನ್ಪೆ ಸೊ ಇರ್ನಂಚನ ಇರಗೆ ಎಂಚ ಅಣ್ಣೆ ದಿಕ್ಕಿದ್ದಾರೆ ಅಕ್ಲಿಗೆ ಅಣ್ಣೆ ಎತ್ತಿನ ಪ್ಯಾರೆಂಟ್ಸ್ ಅನ್ನಲ್ಲ ಅಂಚನೆ ಮಕ್ಕ ಇಲ್ಲ ಕೈತಲ್ಲ ಅಕ್ಲು ಪೂರೇಲ್ಲ ಸಪೋರ್ಟ್ ಮಲ್ತಾನ ಅಕ್ಲು ಬರ್ಪೀರ್ ನಮ್ಮನ್ನ ಒಂಥರ ಮಲ್ತೊಂದು ಬತ್ತನ ಎಲ್ಲ ಬರ ಅಕ್ಲಿಗೆ ಇವಾಗ ಮನಸ್ಸು ಕಷ್ಟ ಆಪು ಅನ್ಸದ ಓಕೆ ಎನಿವೇಸ್ ಥ್ಯಾಂಕ್ ಯು ಸೋ ಮಚ್ ಬಾರಿ ಎಡ್ಡೆ ಪಾತ್ರ ಕೊರಿಯರು ಬಟ್ ಏನೊಂಜಿ ಎಲ್ಲೇ ರಿಕ್ವೆಸ್ಟ್ ಸೂರಜ್ ಸರ್ ಅಂಚನೆ ನಿತೇಶ್ ಸರ್ ಸ್ಟೇಜಿಗೆ ಬರೋದು ದಾಯಕ್ ಬಂಡ ಚೆನ್ನೈ ಹಿಡ್ದೆ ನಿಕ್ಲೆಗೋಸ್ಕರ ಸ್ಪೆಷಲ್ ಆದ ಅದನ್ನ ಕಂದಿರಾರೆ ಸೊ ಐನಾರು ನಿಕ್ಲೆ ಕೊರೋಡ್ಗೆ ಸೊ ರಿಕ್ವೆಸ್ಟ್ ಯು ಪ್ಲೀಸ್ ಸೊ 2 ಜನ ಅಲ್ಲ ಸ್ಟೇಜಿಗೆ ಬರೋಡು ಅವು ಏತ್ ಮಲ್ನೋಡು ಐ ಡೋಂಟ್ ನೋ ಬಟ್ ఆయన ಬೇಗ ಬತ್ತಂಬೋಲಿ ಪಣ ಚೆನ್ನೈ ಇಡೋ ಪಡ ಆರ್ಡರ್ ಕೊರ್ದು ಮಲ್ಪದ್ ಬತ್ತೊಂಬೈ ದಿನ ತಕ್ಲೆ ಆರೆ ಇಲ್ಲಡ್ ಮಲ್ದಿನ ಐ ಡೋಂಟ್ ನೋ ಬಟ್ ನಿಕ್ಲೆ ಬತ್ತಿ ಬೊಕ್ಕ ನಿಕ್ಲೆ ತಿಕ್ಕಿ ಬೊಕ್ಕ ಅವು ಏನ ದಾದೆ ಅವು ಎಂಚಿನ ಮಾತು ಗೊತ್ತಾಗ ಸೊ ಎಸ್ಪೆಷಲಿ ನಮ್ಮ ಚೆನ್ನೈದ ಕಡಲ ಬರೀತ ಒಂಜಿ ಸೊಬಗುನ್ ತೋಜಾವನ ಅಂಚಿನ ಒಂಜಿ ಐಟಮ್ ಸರ್ ಇಡವಲ್ಲಿ ಸರ್ ಎಸ್ ಪ್ಲೀಸ್ ನಮಸ್ತೆ ಮೇಡಮ್ ಪಂಡರದ ಅದನ್ನು ಕೊರೋಣ ದಾದೇವ್ ಆ್ಯಕ್ಚುಲಿ ಈರತೆ ಪಂಡಿನ ಹೆಂಗ್ರ ಗೊತ್ತು ಓ ಮೈ ಗಾಡ್ ಅವಾಗ ಹೆಂಗೆ ದಾದ ನಂಜಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅದ ಅವ್ರು ಕಂದಿರ್ದೆ ನೀನು ಅಟ್ಲೀಸ್ಟ್ ನೀವು ಪೊಯ್ಯಲ್ಲ ಹೋದ ಮೈದಲ್ಲಿ ರೀ ಪ್ಲೀಸ್ ಅತ್ತೆ ಎಂಕಲ್ಲು ಕೊರೋನಾಗ ಮೆರೆಗ್ಲು ಒಂಜಿ ಸೇರ್ಪದು ಕೊರ್ಲೆ ಓಕೆ ರೆಡಿ ವಿಷಯ ರಾಧ ಮಾಡದಿಲ್ಲ ಹೆಂಗೆ ಯಾಕಡೆ ಒಂದೆರಡು ಪರ್ಫಾರ್ಮೆನ್ಸ್ ಇಡು ಆರೇನು ಮೇಡಮ್ ಕಂತು ನಲ್ಪಾಯರು ಸೊ ಆಂಜನಾಗ್ಲಿ ಒಂಜಿ ಈ ಸಮಾಜದ ಬೆಲೆ ಆಂಜನ ಮಾತ ಒಂಜಿ ವಿಷಯ ಮಾತ ಬತ್ತನ ಕಮೆಂಟ್ಸ್ ಮಾತ ಸೊ ಏನು ಬ್ಯಾಲೆನ್ಸ್ ಅಲ್ಲಿ ಬೇರೆ ಈತ ಸೊ ಏನು ಬ್ಯಾಲೆನ್ಸ್ ಅಲ್ಲಿ ಬೇರೆ ಇದು ಆರ್ಲ ನಿಗಿಲ್ಲ ಸೂಪರ್ ಆದ ಅವೇ ಸಾಂಗ್ ಸ್ಟೆಪ್ ಆವಡು ಯಾನ್ ಇಜಿನ್ ಬೇಜಾರು ಅನ್ಬೇರೆ ಜಾನ್ ಕ್ಲಾಪ್ ವಿಸಿಲ್ ಮಾತ ಮಾಡೋ ಸೈಡ್ ಎಸ್ ಓಕೆ ವೆರಿ ಮೈಕ್ ಇಂಚ್ಕೊಳ್ಳಿ ಮ್ಯಾಮ್ ಪ್ಲೀಸ್ ಓಕೆ 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 ಅವೇ ಸಾಂಗ್ 3, 2, 1 and music on. Aha. मुलितिना को मंजर क्लैप मत पाओ प्लीज everybody यार. वाह क्या बात है यार. అంటే అమలాపురం అంటే ఆహాపురం అంటే ఇచ్చాపురం ఇలా కట్టి లాగతారు ఆంధ్రాజరం హే ఆ అంటే అమలాపురం అంటే ఆహాపురం ఈ అంటే ఇచ్చాపురం ఇలా కట్టి లాగతారు ఆంధ్రాజన ఊ అంటే ఉంగాపురం ఊ అంటే ఊగే జనం ఏ అంటే ఎత్తు పల్లం యాలమెసి వాలుతారు కుర్రాకుల్లా పాలకొల్లు చేరినప్పుడే పిల్లడు పెట్టదారుడెక్కు
విడేలు ఆగునా హే ఓరి పయారి కయాలి దేవుడో ఓర కంటి సూపుతోనే సంపుతుంటాడు ఓరి పయారి కయాలి దేవుడో గాలితోనే కాలమేసి లాగుతుంటాడు హే ఆ అంటే అమలాపురం ఆ అంటే ಓಕೆ ಸೂಪರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಅಲಾಟ್ ಸೊ ನೀವು ಇರಗಿಲ್ಲ ಮಸ್ತ್ ಥ್ಯಾಂಕ್ಸ್ ಮಸ್ತ್ ಖುಷಿ ಆನೆ ಸೊ ನಾನು ಈ ವೇದಿಕೆ ನನಾದ ಪರ್ಫಾರ್ಮೆನ್ಸಸ್ ಬರ್ರೆ ಉಂಟು ಬಟ್ ಬಿಫೋರ್ ದ್ಯಾಟ್ ಇದು ಹೋಪ್ನೆಗೆ ದುಂಬು ಇರಗೆ ಗಿಫ್ಟ್ ಕೊರ್ಪುನಂಚಿನ ಪೊರ್ತು ಸೊ ಪ್ಲೀಸ್ ಥ್ಯಾಂಕ್ ಯು ಸೋ ಮಚ್ ಸೊ ಸುರುಕಾದ ಇಲ್ಲ ಫಸ್ಟ್ ಮೇಲೆ ಅಡಿಗೆ ಈಗ ಮಲ್ಕೋರೆ ಬರಲ್ಲ ಫ್ರೀ ಮಲ್ಕೊಂಡು ಯೂಸ್ ಆಪ್ ನೀರಿಗೆ ಸನ್ ಪ್ರೀಮಿಯಂ ಹೋಲ್ ವೀಟ್ ಚಕ್ಕಿ ಆಟ ಅವೇ ಎಸ್ ಒಂದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ದಾದಾನ್ ಬರ್ನೆಟ್ಟಿರ್ ಆ್ಯಕ್ಚುಲಿ ಏನು ಮನಸ್ಸು ನಮ್ಮ ಮಾತು ಮನ್ಪ್ಲೆ ಎನಿವೇಸ್ ಫ್ಲೋರೋಮಾ ಫ್ಲೋರ್ ಕ್ಲೀನರ್ ಎಸ್ ದೆನ್ ಯೂಸ್ ಮನ್ಪ್ಲೆ ವಿಶ್ ಯು ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರೇ, ಈಗ ತಾನೇ ಪರ್ಫಾರ್ಮೆನ್ಸ್ ಆದ ನೀತಾ ಅವರು ನಮ್ಮ ಜೊತೆಗಿದ್ದಾರೆ. ಎಕ್ಸ್ಪ್ರೆಷನ್ ಅಲ್ಲೇ ಎಲ್ಲ ಜಡ್ಜಸ್ ಅವರ ಎಲ್ಲರ ಮನಗೆದ್ದಿದ್ದಾರೆ. ಬನ್ನಿ ಕೇಳುವ ಯಾವ ರೀತಿ ಆಯಿತು ಪರ್ಫಾರ್ಮೆನ್ಸ್ ಅಂತ ಹೇಳಿ. ಎಸ್ ನೀತಾ ಅವರೇ ಹೇಳಿ, ಫುಲ್ ಸ್ಟೇಜಲ್ಲಿ ಎಕ್ಸ್ಪ್ರೆಷನ್ ಅಲ್ಲೇ ಮುಳುಗಿಸಿ ಬಿಟ್ರಿ. ಸೊ ಹೇಗಾಯಿತು ಪರ್ಫಾರ್ಮೆನ್ಸ್? ಚಿಂದಿ ಚಿತ್ರಾನ್ನ ಅಂತ ಹೇಳ್ಬೋದು ಅಂತ ಹೇಳಿದ್ದಾರೆ. ಹ್ಯಾಪಿ, ತುಂಬ ಒಳ್ಳೆ ಕಮೆಂಟ್ಸ್ ಬಂತು, ತುಂಬ ಹ್ಯಾಪಿ. ಆ್ಯಕ್ಚುಲಿ ಇಲ್ಲಿವರೆಗೆ ನಾನು ಇದು ಮಾಡಲಿಲ್ಲ, ಎಕ್ಸ್ಪೆಕ್ಟೇಷನೇ ಇಲ್ಲ ನನಗೆ. ಈ ಥರ ಒಂದು ಕಮೆಂಟ್, ಒಳ್ಳೆ ಕಮೆಂಟ್ ಬಂತು, ಎಲ್ಲರೂ ಹ್ಯಾಪಿ ಆದರು. ಸೊ ವಾಟ್ ಈಸ್ ದ ಬೆಸ್ಟ್ ಮೂಮೆಂಟ್ ನಿಮಗೆ ಇವತ್ತು? ನಮ್ಮೂರಲ್ಲಿ ಬಂದು ಈ ಥರ ನಂಗೆ ಕಮೆಂಟ್ ನನ್ನ ಲೈಫಲ್ಲಿ ಫಸ್ಟ್ ಟೈಮ್, ಅದು ಕೂಡ 3 ಜಡ್ಜಸ್ ಒಂದೇ ಥರ ಹೇಳಿದರು. ಸೂಪರ್ ಅಂತ ಅಂದರೆ ನಂಗೆ ಮಾತೇ ಬರ್ತಿಲ್ಲ ಹೇಳೋಕ್ಕೆ. ಇಟ್ ಇಸ್ ಜಸ್ಟ್ ಬಿಗಿನಿಂಗ್. ಈಗ ಇನ್ನೂ ಕೆಲವೊಂದು ರೌಂಡ್ಸ್ಗಳು ಹೋಗ್ಲಿಕ್ಕಿದೆ. ಸೊ ಮೈಟ್ ಬಿ ಸೆಲೆಕ್ಟ್ ಆದರೆ ಒನ್ ಸ್ಟೆಪ್ ಹೆಡ್ ಪ್ರೆಷರೈಸ್ ಇರುತ್ತೆ. ಯಾವ ರೀತಿ ಪ್ರಿಪೇರ್ ಮಾಡ್ಕೊಳ್ತೀರಾ ನಿಮ್ಮನ್ನೇ ನೀವು? ಹಾರ್ಡ್ ವರ್ಕ್ ಮಾಡ್ತೀನಿ ಇವಾಗ. ಅಂದರೆ ಈ ಫಸ್ಟ್ ಟೈಮ್ ಸ್ವಲ್ಪ ಇದಾಗಿತ್ತು, ನನಗೇನು ಗೊತ್ತಾಗ್ತಿದೆ, ಸ್ವಲ್ಪ ಲಿರಿಕ್ಸ್ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಅದು ಹೇಳಿದರು. ಇದಕ್ಕೆ ನಾನು ಕನ್ಫರ್ಮ್ ಆಗಿ ಒಳ್ಳೆ ರೀತಿಯಲ್ಲಿ ನಾನು ಇನ್ನು ಪ್ರಾಕ್ಟೀಸ್ ಮಾಡಿ ಕ್ಲಿಯರಾಗಿ ಇದು ಮಾಡ್ಕೊಂಡು ಬರ್ತೀನಿ. ಸೂಪರ್. ಸೊ ಎನಿ ಹ್ಯಾವ್ ಹೋಪ್ ಫಾರ್ ದ ಬೆಸ್ಟ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಫಾರ್ ದ ರಿಸಲ್ಟ್ಸ್. ಥ್ಯಾಂಕ್ ಯು ಸೋ ಮಚ್. ಎಸ್, ಥ್ಯಾಂಕ್ ಯು, ಬಾಯ್. ಎಸ್, ಓಕೆ. ಪ್ರೋಗ್ರಾಮ್ ಸ್ಟಾರ್ಟ್ ಆದಾಗ ತುಂಬ ಖುಷಿ ಆಗುತ್ತೆ, ಮಸ್ತ್ ಖುಷಿ ಆಗ್ಬಿಡು. ಇನಿ ಟೈಮ್ ಮಮ್ಮಿನಾಗಲಿ ಡ್ಯಾನ್ಸ್ ಉಂಟು ಅವೇ ಹೆಣ್ಣಾನಾಗ ಇನಿ ತಾಣ್ಗೆ ಮರ ನನ್ನ ಕೂಡ ಅಂತಿದ್ದಿನ ಕಾಪುಡು ಒಂದು ಈಗೆಲ್ಲ ಆಗುತ್ತೆ. ಅಂಜಾಂದು ಬಂದು ಡೈಲಿ ಡ್ಯಾನ್ಸ್ ಮಲ್ಬಾರ ಅಪ್ಪಜಿ ಹೊರಗೆ 2 ದಿನ ಮಾತ್ರ. ವಾರ ಶುರುವಾನಾಗ ಮಮ್ಮಿ ನಕ್ಲಿಗೆ ಸಪೋರ್ಟ್ ಮಲ್ಬೇಡ ನಂಚನು ನಮ್ಮ ಮಾತನ್ನೆಲ್ಲ ಕರ್ತವ್ಯ. ಆ್ಯಂಡ್ ವಾರ ಎಂಡ ಒಂದುಂಡು ಈ ವಾರದ ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಸೀಸನ್ 5ದ ಈ ಒಂಜಿ ಎಪಿಸೋಡ್ ಇಡೆಗೆ ಮುಗಿಯೊಂದುಂಡು. ಆಯ್ತು ಅರ್ಥ ನನಾತ್ ಮಮ್ಮೀಸ್ ನಂಗೋಸ್ಕರ ಕಾತೊಂದುಲ್ಲೇರು. ನನಾತ್ ಮಮ್ಮೀಸ್ಗೆ ನಿಖಲ ಸಪೋರ್ಟ್ ಬೋರ್ಡ್ ಆಪುಡು ಏಪ ನೆಕ್ಸ್ಟ್ ದ ಎಪಿಸೋಡ್ ಸ್ಟಾರ್ಟ್ ಆನಾಗ. ಸೊ ಮಾತ ಸ್ಪಾನ್ಸರ್ ನಕ್ಲೆಗೆ ಥ್ಯಾಂಕ್ ಯು ಸೋ ಮಚ್. ಅಂಜನೆ ಶೋ ತೊಂದು ಪರಂಚನ ನಿಕ್ಲ ಮಾತರೆಗ್ಲ ಥ್ಯಾಂಕ್ ಯು ಸೋ ಮಚ್. ನಿಕ್ಲ ಮೋಕೆ, ನಿಕ್ಲ ಆಶೀರ್ವಾದ, ನಿಕ್ಲ ಸಪೋರ್ಟ್ ಇಂಜನೆ ಬಲೊಬ್ಬಡೆ ನೆಕ್ಸ್ಟ್ ದ ಎಪಿಸೋಡ್ ಕೂಡ ಬರ್ಗ ಕೂಡ ತಿಕ್ಕ ಅಡೆಮುಟ್ಟ ತೊಂದು ಪ್ಲೇ ನಮ್ಮ ಟಿವಿ. ಥ್ಯಾಂಕ್ ಯು so much.